ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. ಪ್ರಭದಲ್ಲಿ ಹೇಳ್ತಾರೆ ನಾವು ಎಲ್ಲಾ ಕಡೆ ಶ್ರದ್ಧೆ ಆಗ್ತೇವೆ ಅಂತ. ಒಂದೇ ಒಂದು ಕಡೆ ನಾವು ಶ್ರದ್ಧೆ ಆಗುದಿಲ್ಲ, ಅದೇಂತಂದ್ರೆ ಕೃಷ್ಣನ ಬಿಟ್ಟು ನಾವು ಎಲ್ಲ ಕಡೆ ಶ್ರದ್ಧೆ ಆಗ್ತೇವೆ. ಹೇಗಂದ್ರೆ ಈಗ ಸೆಲೂನಿಗೆ ಹೋಗ್ತಾರೆ ಗಂಡಸರು, ಅಲ್ಲಿ ಅವನ ಹತ್ರ ಆ ಬಾಲ್ ಇರ್ತದೆ, ಯಾರು ಸೆಲೂನಲ್ಲಿ ಹೇರ್ ಕಟ್ ಮಾಡುವ ಅಂತ, ಆ ಬಾಲಲ್ಲಿ ನಾವೀಗ ತಲೆ ಕೊಡ್ತೇವೆ ಅವನಿಗೆ, ಅಂದ್ರೆ ಶ್ರದ್ಧೆ ಹಾಕಿ ಕೊಡುವಂಥದ್ದು. ನಮ್ಮ ಕುತ್ತಿಗೆಯನ್ನು ಕುಯ್ಬೋದಂತೆ, ಆದ್ರೆ ಅವ ಹಾಗೆ ಮಾಡುವುದಿಲ್ಲ ಅಂದ್ರೆ ನಾವು ತಲೆ ಕೊಡ್ತೇವೆ. ಅದೇ ರೀತಿ ನಾನಾ ರೀತಿಯಲ್ಲಿ ನಾವು ಈ ರೇಷನ್ ತರ್ಲಿಕ್ಕೆ ಹೋಗ್ತೇವೆ, ಮತ್ತೆ ನಮ್ಮ ತರಕಾರಿ ಬೇರೆ ಬೇರೆ ರೀತಿಯಲ್ಲಿ. ಮತ್ತೆ ಈಗ ಹೆಂಗಸರು ನೋಡಿ, ಈಗ ಮೆಟ್ರೋ ಸಿಟಿ ಬ್ಯಾಂಗ್ಳೂರಲ್ಲಿ ರಾತ್ರಿ ಎಲ್ಲ ರಿಕ್ಷಾದಲ್ಲಿ ಹೋಗ್ತಾರೆ 11 ಗಂಟೆಗೆ, ಅಂದ್ರೆ ಹೆಂಗಸರು. ಅದು ಕೂಡ ಶ್ರದ್ಧೆ, ಅಯ್ಯೋ ರಿಕ್ಷಾದ ಎಂತ ಮಾಡುದಿಲ್ಲ ಅಂತ. ಬಸ್ಸಲ್ಲಿ ಕೂಡ ಕೆಲವೊಮ್ಮೆ ಬಸ್ಸಲ್ಲಿ ಒಬ್ಬರು ಇರ್ತಾರೆ ಹೆಂಗಸರು. ಇದ್ರಲ್ಲಿ ನಾವು ಎಲ್ಲ ಕಡೆ ಶ್ರದ್ಧೆ ಆಗ್ತೇವೆ, ಹಾಕುದಿಲ್ಲ ಅಂತಲ್ಲ, ಆಗ್ತೇವೆ. ಆದ್ರೆ ಕೃಷ್ಣನಲ್ಲಿ ನಮ್ಗೆ ಶ್ರದ್ಧೆ ಆಗಿ ಈಗ ಸ್ವಲ್ಪ ನಮ್ಗೆ ಹಿಂಜರಿಕೆ. ಇದು ಯಾಕೆ ಅಂದ್ರೆ ಈ ಅನಾದಿ ಕಾಲದಿಂದ, ಅಂದ್ರೆ ನಮ್ದು ತುಂಬಾ ಪ್ರಭುಪಾದ ಹೇಳ್ತಾರೆ ಕೋಟಿ ಲೈಫ್ ಆಯ್ತು, ಶತಕೋಟಿ ಲೈಫ್ ನಾವು ಹುಟ್ಟು ಸಾವು ಆಯ್ತು. ಹಾಗಾಗಿ ನಾವು ಕೃಷ್ಣನನ್ನು ಆ ಗೋಲೋಕದಿಂದ ನಾವು ಬಂದವರು, ಆದ್ರೆ ಅಲ್ಲಿ ಅಂತಂದ್ರೆ ನಾವು ರೆಬೆಲಿಯಸ್ ಮೆಂಟಾಲಿಟಿ, ರಿವೋಲ್ಟ್ ಆದದ್ದು. ಸೆಂಟ್ರಲ್ಲಿ ಕೃಷ್ಣ, ನಾನು ಸೆಂಟ್ರಲ್ಲಿ ಬರ್ಬೇಕಂತ ನಮ್ದು ಇಚ್ಛೆ ಇತ್ತು. ಕೃಷ್ಣ ಇಲ್ಲಿ ಹಾಕಿದ. ಇಲ್ಲಿ ಕೂಡ ನಮ್ಗೆ ಆ ಅಸೂಯೆ ಅನ್ನೋದು ಉಂಟು. ಅಸೂಯೆ ಯಾವಾಗ ಬಿಡ್ತೇವೆ, ಕೃಷ್ಣನಲ್ಲಿ ನಮ್ಗೆ ಪ್ರೇಮ ಬರ್ತದೆ, ಆಗ ನಾವು ಕೃಷ್ಣನಿಗೆ ಸೇವಕರಾಗ್ತೇವೆ. ಈಗ ನಮ್ಗೆ ಕೃಷ್ಣನ ಸೇವಕ ಆಗ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ನಾವು ಇಂದ್ರಿಯ ಸುಖದ ಸೇವಕರಾಗ್ತಾ ಇದ್ದೇವೆ. ಸೇವಕರಾಗಿದ್ದೇವೆ, ಆದ್ರೆ ಇಂದ್ರಿಯ ಸುಖದ, ಕೃಷ್ಣಂದಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ನಾವು ಶ್ರದ್ಧೆ ಆಗ್ಬೇಕಂತ. ಪ್ರಭುಪಾದ ಹೇಳ್ತಾರೆ ಇನಿಷಿಯಲ್ ಕೋಮಲ ಶ್ರದ್ಧೆ, ಇನಿಷಿಯಲ್ ಶ್ರದ್ಧೆ ನಾವು ಕೃಷ್ಣನಿಗೆ ಹಾಕಿದ್ರೆ ಕೃಷ್ಣ ಅದಕ್ಕೆ ನಮ್ಮನ್ನು ಬಿಡುವುದಿಲ್ಲ, ಗಟ್ಟಿ ಹಿಡಿತಾನೆ. ಆದ್ರೆ ನಾವು ಅದನ್ನು ಹಾಕ್ಬೇಕಷ್ಟೆ. ಅರ್ಜುನನ ಪ್ರಶ್ನಿಸಿದನು, ಕೃಷ್ಣ ಧರ್ಮಶಾಸ್ತ್ರ ತತ್ವಗಳನ್ನು ಅನುಸರಿಸದ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ನೋಡಿ, ಇದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ರು ನನ್ನ ಪರಿಚಯದವರು ಲಾಸ್ಟ್ ಟೈಮ್ 3 ತಿಂಗಳ ಹಿಂದೆ ಅಕ್ಟೋಬರಲ್ಲಿ ಒಂದು ಲಾಯರ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಅವ್ರು ಸಿಕ್ಕಿದ್ರು. ಅಲ್ಲಿ ಸಿಗುವಾಗ ಅವ್ರು ಹೇಳಿದ್ರು ನಮಗೆ, ನೀವು ಹರೇ ಕೃಷ್ಣದವರು ನೀವು ಎಣಿಸಿದ್ರೆ ನೀವೇ ಭಕ್ತರ ಅಂತ. ನಾನು ಅದನ್ನು ಹೇಳಿಲ್ಲಲ್ಲ. ಅಲ್ಲಲ್ಲ, ನೀವೇ ಹೇಳಿಲ್ಲ, ಆದರೆ ನಾನು ಕೂಡ ಭಕ್ತ. ಆಯ್ತು ಸರ್, ಓಕೆ. ಅಲ್ಲ, ನಾನು ಮಾಂಸಾಹಾರಿ ತಿಂತೇನೆ, ಅದು ಕೂಡ ನಾನು ಭಕ್ತ. ಓಕೆ ಸರ್, ನಾನು ಹೇಳಿದೆ. ನಾನು ಎಂತ ಮಾತಾಡಬೇಕು, ಯಾಕಂದ್ರೆ ಅವ್ರು ಅಷ್ಟೇ ಹೇಳಿದ ಮೇಲೆ ನಾವು ಮಾತಾಡಿದ್ರೆ ಸರಿ ಆಗುದಿಲ್ಲ. ಅಲ್ಲ, ನಾನು ಕೂಡ ಬೆಳಿಗ್ಗೆ ಎದ್ದು ಒಂದು 10 ನಿಮಿಷ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ನಾನು ಕೂಡ ಭಕ್ತ. ಅಂದ್ರೆ ಅವರ ಪ್ರಕಾರ ಅವರು ಭಕ್ತ. ಪ್ರಭುಪಾದ ಹೇಳ್ತಾರೆ ಆತ್ಮವತ್ ಜಗತೆ ಮನ್ಯತ್. ಆತ್ಮವತ್ ಜಗತೆ ಮನ್ಯತ್ ಅಂದ್ರೆ ಫೂಲ್ ಈಸ್ ಸಿಂಗಿಂಗ್ ಇವನ್ ದೋ ಈಸ್ ಫೂಲ್ ಈಸ್ ಗುಡ್ ಪರ್ಸನ್. ಅಂದ್ರೆ ಈಗ ದೊಡ್ಡ ಹೊಟ್ಟೆ ಅವೆಂತ ಎಣಿಸೋದು, ನೀವು ಹೋಗಿ ಸರ್ ನಿಮ್ದು ದೊಡ್ಡ ಹೊಟ್ಟೆ ಉಂಟು, ಇಲ್ಲ ನಾನು ಸರಿ ಇದ್ದೇನೆ, ಕನ್ನಡದಲ್ಲಿ ಹೋಗಿ ನೋಡುದು ನಾನು ಸರಿ ಇದ್ದೇನೆ, ಎಲ್ಲರೂ ಎಣಿಸೋದು ನಾನು ಸರಿ ಇದ್ದೇನೆ ಅಂತ. ಇದು ದೊಡ್ಡ ರೋಗ ಅಂತ ಪ್ರಭುಪಾದ ಹೇಳ್ತಾರೆ, ಆತ್ಮವತ್ ಜಗತೆ ಮನ್ಯತ್. ಹಾಗಾಗಿ ಅವರ ಪ್ರಕಾರ, ನಮ್ಮ ಪ್ರಕಾರ ನಾವೇನು ಮಾಡಬಾರ್ದು. ಇದಕ್ಕೆ ಹೇಳುವಂಥದ್ದು ಹೂವಾಪುವ. ನನ್ನ ಪ್ರಕಾರ ಹಾಗೆ, ನಿನ್ನ ಪ್ರಕಾರ. ಪ್ರಭುಪಾದ ಹೇಳ್ತಾರೆ ನಿನ್ನ ಪ್ರಕಾರ ನೀನು ಕೊಡ್ಲಿಕ್ಕೆ ಯಾರು? ಕೃಷ್ಣನ ಪ್ರಕಾರ ಹೋಗು. ಕೃಷ್ಣ ಭಗವದ್ಗೀತೆ ಹೇಳಿದ್ದಾನೆ ನೋಡಿ, ಅರ್ಜುನ ಪ್ರಶ್ನೆ, ಕೃಷ್ಣ ಧರ್ಮಶಾಸ್ತ್ರ ತತ್ವಗಳನ್ನು ಅನುಸರಿಸಿದ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವ ಸ್ಥಿತಿ ಏನು? ಅವ್ರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಹಾಗಾಗಿ ಈ ರೀತಿಯ ಜನರು ಇರುವಂಥದ್ದು ಹೆಚ್ಚಿನವರು. ಯಾಕೆಂದ್ರೆ ನಾನು ನೋಡಿ ಸಾಧಾರಣ ಒಂದು 8 ವರ್ಷದಿಂದ ಈ ಪುಸ್ತಕ ವಿತರಣೆಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಬೇರೆ ಬೇರೆ ಜನರು ಸಿಗ್ತಾರೆ. ಅಂದ್ರೆ ತುಂಬಾ ಮಂದಿ ಅದು ನಮಗೆ ಎಂತ ಹೇಳುದು, ಒಂದು ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ನಾನು ನೋಡುವಂಥದ್ದು 90% ಜನರು ಈ ರೀತಿ. ಹೆಚ್ಚಿನವರು ಅಂದ್ರೆ ಎಸ್ ನಾನು ಮಾಡುದು ಸರಿ, ನನ್ನ ಪ್ರಕಾರ ಇದು ಸರಿ, ಮತ್ತೆ ನಮ್ಗೆ ಹೇಳುವಂಥದ್ದು ನೋಡಿ, ಅವ್ರು ಮಾಡುದು ಸರಿ ಅವನ ಹತ್ರ ಇರ್ಲಿ, ಮತ್ತೆ ಹೇಳುವಂಥದ್ದು ನೀನು ಸರಿ ಇಲ್ಲ ಅಂತ. ಇದು ದೊಡ್ಡ ಸಮಸ್ಯೆ. ಎಸ್, ಅವನು ಮಾಡುದು ಅವ ಸರಿ ಅಲ್ಲ, ಅದು ಕೂಡ ಸರಿ ಅಂತ ಇರ್ಲಿ, ಅವನಿಗೆ ಇರ್ಲಿ. ಆದ್ರೆ ನಮಗೆ ಹೇಳೋದು ನೀವು ಮಾಡುದು ಸರಿ ಅಲ್ಲ, ನಿಮ್ದು ಈ ರೀತಿ ಅಲ್ಲ, ನಾವು ಮಾಡೋದು ಸರಿ. ನಾವು ಅಂದ್ರೆ ಸ್ವಲ್ಪ ಎಂತ ಹೇಳುದು, ಎಲ್ಲ ಮಾಡ್ಬೇಕು, ಸ್ವಲ್ಪ ಕುಡಿಬೇಕು, ಸ್ವಲ್ಪ ಮಾಂಸಾಹಾರಿ ತಿನ್ಬೇಕು, ಸ್ವಲ್ಪ ಜಾಲಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಈ ರೀತಿ ನೀವು ಹೇಳುದು ಫುಲ್ ಭಕ್ತಿ ಇದೆಲ್ಲ ವೇಸ್ಟ್, ಪ್ರಯೋಜನ ಇಲ್ಲ. ನೋಡಿ, ನಮ್ಗೆ ಕೃಷ್ಣ ಜಾಸ್ತಿ ನಮ್ಗೆ ಕೃಪೆ ಕೊಡ್ತಾನೆ, ನಿಮ್ಗೆ ಅಲ್ಲ. ಈ ರೀತಿಯಲ್ಲಿ ಹೇಳುವವರಿದ್ದಾರೆ. ಅಂದ್ರೆ ಜನರು ಅವರ ಪ್ರಕಾರ,
ಅವನಿಗೆ ಎಂತ ನೆಸೆಸರಿ, ಇದಕ್ಕೆ ಹೇಳೋದು ಕೂಪ ಮಂಡುಕನಾಯ, ಫ್ರಾಗ್ ಇನ್ ದ ವೆಲ್. ಈ ಬಾವಿ ಕಪ್ಪೆ ಎಂತ ಮಾಡುದು ಅಂದ್ರೆ, ಒಮ್ಮೆ ಸಮುದ್ರದ ಕಪ್ಪೆ ಬಂತಂದ್ರೆ, ಸಮುದ್ರ ಕಪ್ಪೆ ಬರುವಾಗ ಬಾವಿ ಕಪ್ಪೆ ಅದರ ಬಾವಿಯನ್ನು ಹೊಗಳುವಂಥದ್ದು. ನನ್ನ ಬಾವಿ ಹಾಗೆ, ನನ್ನ ಬಾವಿ ಹೀಗೆ, ಬಾವಿಯಲ್ಲಿ ಇದು ಉಂಟು ಅದು ಉಂಟು ಹಾಗೆ ಹೀಗೆ. ಆದ್ರೆ ಈ ಕಪ್ಪೆ ಸಮುದ್ರದಿಂದ ಬಂದಿದೆ. ಈ ಕಪ್ಪೆಗೆ ಎಲ್ಲ ಗೊತ್ತು, ಸಮುದ್ರ ನೋಡಿದೆ ಅದು ವಿಶಾಲ. ಆದ್ರೆ ಬಾವಿ ಕಪ್ಪೆ ಬಿಡುವುದಿಲ್ಲ, ಈ ಸಮುದ್ರ ಕಪ್ಪೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಕಲಿಯುಗದಲ್ಲಿ ಈ ರೀತಿ ಜನರಿದ್ದಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಅರ್ಜುನ ಪ್ರಶ್ನೆ ನೋಡಿ, ಪ್ರಭುಪಾದ ಪ್ರಶ್ನೆ ಅಂತ ಈ ರೀತಿ ಪ್ರಶ್ನೆ ಇರಬೇಕು. ನಾವು ಕೂಡ ಒಂದು ಪ್ರಶ್ನೆ ಕೇಳ್ತೇವೆ, ಆದ್ರೆ ಇಲ್ಲಿ ನೋಡಿ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಇದಕ್ಕೆ ಭಗವಂತ ಅಂತ ಹೇಳ್ತೇನೆ ನೋಡುವ. ಶ್ರೀ ಭಗವಾನ್ ಉವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯ 3 ಬಗೆಗಳು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈ ಬಗ್ಗೆ ಕೇಳು. ಅಂದ್ರೆ ಸತ್ವಗುಣದಲ್ಲಿ ಬೇರೆ ಶ್ರದ್ಧೆ ಇರ್ತದೆ, ತಮೋಗುಣದಲ್ಲಿ ಬೇರೆ ಇರ್ತದೆ, ರಜಗುಣದಲ್ಲಿ ಬೇರೆ ಇರ್ತದೆ. ಭರತ ವಂಶಜನಾದ ಅರ್ಜುನನೇ ವಿವಿಧ ಪ್ರಕೃತಿ ಗುಣಗಳೇ ಮನುಷ್ಯನ ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿ ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯನ್ನು ಎಂದು ಹೇಳುತ್ತಾರೆ. ಎಸ್, ಇಲ್ಲಿ ನೋಡಿ, ಇಲ್ಲಿ ಕರ್ಮಿ, ಜ್ಞಾನಿ, ಭಕ್ತ. ಎಸ್, ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳಿಯುವ. ಕರ್ಮಿ ಅಂದ್ರೆ ರಜೋಗುಣ, ಅಂದ್ರೆ ತಮೋಗುಣದಲ್ಲಿ ಕೂಡ ಕರ್ಮಿ ಇದ್ದಾನೆ, ಆದ್ರೆ ಇಲ್ಲಿ ನಾವು ರಜೋಗುಣದ, ಯಾಕೆಂದ್ರೆ ತಮೋಗುಣದ ಕರ್ಮಿ ಪ್ರಯೋಜನ ಇಲ್ಲ, ನಾವು ರಜೋಗುಣದ ಕರ್ಮಿಯನ್ನು ಇಲ್ಲಿ ತೆಗೆದಿದ್ದೇವೆ. ರಜೋಗುಣದ ಕರ್ಮಿ ಅಂದ್ರೆ, ತಮೋಗುಣದ ಕರ್ಮಿ ಅಂದ್ರೆ ಈ 4 ಚಟುವಟಿಕೆ ಮಾಡ್ತಾ ಇರ್ತಾನೆ. ರಜೋಗುಣದ ಅಂದ್ರೆ ಈ 4 ಚಟುವಟಿಕೆ ಮಾಡ್ತಾ ಇಲ್ಲ. ಹಾಗಾಗಿ 4 ಚಟುವಟಿಕೆ ಯಾರು ಮಾಡ್ತಾ ಇಲ್ಲ ಅವರ ನಾವು ಇಲ್ಲಿ ತೆಗೆದಿದ್ದೇವೆ. ಕರ್ಮಿ ಅಂದ್ರೆ ಕೆಲಸ ಮಾಡುವ. ಇದಕ್ಕೆ ಈ ಹೇಳುವ ಮುಂಚೆ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬೊಂದು ಪರ್ಸ್ ಬೀಳ್ತದೆ. ಈಗ ನಾವು ಅಂದ್ರೆ ಇದಕ್ಕೆ ಒಂದು ಕೇಸ್ ಸ್ಟಡಿ ಅಂದ್ರೆ ಪರ್ಸ್ ಬಿದ್ದಿದೆ, ಕರ್ಮಿ ಹೋಗಿ ಅಂತ ಮಾಡ್ತಾನೆ, ಈ ಜ್ಞಾನಿ ಹೋಗಿ ಅಂತ ಮಾಡ್ತಾನೆ, ಭಕ್ತ ಹೋಗಿ ಅಂತ ಮಾಡ್ತಾನೆ ನೋಡುವ. ಫಸ್ಟಿಗೆ ಕರ್ಮಿ ಹೋಗ್ತಾನೆ. ಕರ್ಮಿ ಹೋಗಿ ಪರ್ಸ್ ನೋಡ್ತಾನೆ. ಪರ್ಸಲ್ಲಿ ಎಲ್ಲ ಒಂದು DL ಮತ್ತೆ ಒಂದು ಆಧಾರ್ ಕಾರ್ಡ್ ಮತ್ತೆ ಒಂದು ಎಲ್ಲ ಕಾರ್ಡ್ಸ್ ಎಲ್ಲ ಇರ್ತದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ಹಣ ಕೂಡ ಇರ್ತದೆ. ಕರ್ಮಿ ನೋಡ್ತಾನೆ, ಅದನ್ನು ತೆಗಿತಾನೆ, ಕಿಸೆಯಲ್ಲಿ ಹಾಕ್ತಾನೆ, ಹೋಗ್ತಾನೆ. ಇದು ಕರ್ಮಿ ಕೆಲಸ. ನೆಕ್ಸ್ಟ್ ಅದೇ ಪರ್ಸ್ಗೆ ಜ್ಞಾನಿ ಬರ್ತಾನೆ. ಜ್ಞಾನಿ ಬಂದು ನೋಡ್ತಾನೆ, ಇದನ್ನು ಮುಟ್ಬಾರ್ದು, ಇದು ಇನ್ನೊಬ್ಬಂದು ಮುಟ್ಬಾರ್ದು ಅನಿಸಿದು ಹೋಗ್ತಾನೆ. ಇದು ಜ್ಞಾನಿ. ಯಾಕೆಂದ್ರೆ ಈ ಎಲ್ಲ ಎಂತ ಹೇಳೋದು, ಕಲಿಯುಗದಲ್ಲಿ ಸೋಕಾಲ್ಡ್ ಆಧ್ಯಾತ್ಮಿಕ ಸೆಂಟರ್ಸ್ ಅವರೆಲ್ಲ ಈ ರೀತಿ, ಅಂದ್ರೆ ಈ ಜಗತ್ತು ಮಿಥ್ಯ, ಸುಳ್ಳು, ಇದರಲ್ಲಿ ನಾವು ಈ ಕಂಪ್ಯೂಟರ್ ಮುಟ್ಬಾರ್ದು, ನಮ್ಗೆ ಅಂದ್ರೆ ಎಂತ ಹೇಳುದು ಅವರು, ಹಿಂದೆ ಸುಖ ಬರ್ತದೆ, ನಾವು ಏಕಾಂತದಲ್ಲಿ ಒಬ್ಬನೇ ಇರಬೇಕು, ಹೆಂಗಸರ ಮಾತಾಡಬಾರ್ದು, ಈ ರೀತಿ ಎಲ್ಲ ಅವ್ರದ್ದು. ಯಾಕಂದ್ರೆ ಇದು ಸೋಕಾಲ್ಡ್ ಈ ಮಾಯಾವಾದಿ, ನಿರಾಕಾರವಾದಿಗಳು ಇವರ ಪ್ರಿನ್ಸಿಪಲ್ ಇದು. ಅದೇ ರೀತಿ ಜ್ಞಾನಿ ಬರ್ತಾನೆ, ಅದು ಮುಟ್ಬಾರ್ದು ಹೋಗ್ತಾನೆ. ನೆಕ್ಸ್ಟ್ ಬರುವಂಥದ್ದು ಭಕ್ತ ಬರ್ತಾನೆ, ಅದನ್ನು ತೆಗಿತಾನೆ, ಅದರಲ್ಲಿ ಒಂದು ಅಡ್ರೆಸ್, ಫೋನ್ ನಂಬರ್ ಎಲ್ಲ ಇರ್ತದೆ, ಫೋನ್ ಮಾಡ್ತಾನೆ, ಕೊಂಡೋಗಿ ಕೊಡ್ತಾನೆ. ಹಾಗೆ ನೋಡಿ, ಕರ್ಮಿ, ಜ್ಞಾನಿ, ಯೋಗಿ. ಚೇತನ ಬಾಬು ಅಂತ ಹೇಳುದು ಅಂದ್ರೆ, ಕರ್ಮಿ, ಜ್ಞಾನಿ, ಯೋಗಿ ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಅಂದ್ರೆ ಇವರೆಲ್ಲ ಅಶಾಂತರ ಅಂದ್ರೆ ಎಲ್ಲರಿಗೂ ಇಂದ್ರಿಯ ಸುಖ ಅಂದ್ರೆ ನೋಡಿ, ಯೋಗಿಗೆ ಎಂತ ಬೇಕು, ಸಿದ್ಧಿ ಬೇಕು, ಅದು ಕೂಡ ಒಂದು ಇಂದ್ರಿಯ ಸುಖ. ಜ್ಞಾನಿಗೆ ಎಂತ ಬೇಕು, ನಾನು ಕಲಿಬೇಕು. ಯಾಕೆ ಕಲಿಬೇಕು? ಅಲ್ಲ, ನನಗೆ ಬ್ರಹ್ಮಜ್ಯೋತಿ ಹೋಗ್ಬೇಕು, ಅದು ಕೂಡ ಒಂದು ಇಂದ್ರಿಯ ಸುಖ. ಕರ್ಮಿ, ನಾನು ಹಣ ಗಳಿಸ್ಬೇಕು, ಅದು ಕೂಡ ಇಂದ್ರಿಯ ಸುಖ. ಹಾಗಾಗಿ ಚೈತನ್ಯ ಹೇಳೋದು ಸಕಲೆ ಅಶಾಂತಿ, ಎಲ್ಲರೂ ಅಶಾಂತ. ಕೃಷ್ಣ ಭಕ್ತ ಕೇವಲ ಶಾಂತ. ಭಕ್ತನಿಗೆ ಹಾಗೆ ಅಲ್ಲ. ಭಕ್ತ ಅಂತಂದ್ರೆ ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ. ಆದ್ರೆ ಅಲ್ಲಿ ಅವಾಗ ಹೇಳುದು ಭಕ್ತ ಕೃಷ್ಣ ಹತ್ರ, ನೀನು ಹೇಳಿದ್ರೆ ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ, ಅಲ್ಲಿ ನಿನ್ನ ನನಗೆ ಕೃಷ್ಣ ಸೇವೆ ಕೊಡು. ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಅವನಿಗೆ ಸೇವೆ ಮಾಡ್ಲಿಕ್ಕೆ ಇಚ್ಛೆ. ಹಾಗಾಗಿ ಅದು ಭಕ್ತ. ಈಗ ಇಲ್ಲಿ ಚಾರ್ಟ್ ಅಲ್ಲಿ ರಜೋಗುಣ, ಕರ್ಮಿ ಅಂದ್ರೆ ರಜೋಗುಣ, ಕರ್ಮ ಮಾಡ್ತಾ ಇದ್ದಾನೆ. ಇದರಿಂದ ಕಾಮ ಅಂದ್ರೆ ಬೇಕು, ಮನಿ ಸ್ವೀಟರ್ ದನ್ ಹನಿ, ಬೇಕು ಅವನಿಗೆ ಮುಗಿಯುವುದಿಲ್ಲ ಅದು. ಮತ್ತೆ ಅದಕ್ಕೆ ಅವನಿಗೆ ಸ್ವರ್ಗಲೋಕ ಹೋಗುವಂಥದ್ದು. ನೋಡಿ,
ಈ 4 ಚಟುವಟಿಕೆ, ಮದ್ಯಪಾನ, ಜೂಜು, ಅನೈತಿಕ ಸ್ತ್ರೀ ಮತ್ತೆ ಮಾಂಸಾಹಾರಿ, ಈ 4 ಬಿಟ್ಟು ಅವ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ನೆಕ್ಸ್ಟ್ ಬ್ರಹ್ಮಲೋಕ, ಸ್ವರ್ಗಲೋಕ ಇದೆ ಅಂತ ಸಿಗ್ತದಂತ. ಆದ್ರೆ ಅದು ಕೂಡ ಬಂಧನಕ್ಕಿದ್ದಾರೆ. ಯಾಕೆಂದ್ರೆ ಅಲ್ಲಿ ಅವನ ಟೈಮ್ ಆದ ಕೂಡಲೇ ಮತ್ತೆ ಅವ ಸಾಯಲೇಬೇಕು. ಒಳ್ಳೆ ಲೋಕ ಸಿಗ್ಬೋದು ಅವನಿಗೆ. ಎಸ್. ನೆಕ್ಸ್ಟ್ ಸತ್ವಗುಣದವ ಅಂತಂದ್ರೆ ಜ್ಞಾನಿ, ಕಲಿತಾನೆ, ಸಂಸ್ಕೃತ ಶ್ಲೋಕ ಎಲ್ಲ ಕಂಠಸ್ಥ. ನೀವು ಎಂತ ಹೇಳ್ತಾರೆ ನಿಮ್ಗೆ ಅಂದ್ರೆ ಯಾರಾದ್ರೂ ಕೇಳುವವರಿದ್ರೆ ಅಲ್ಲಿ ನೀವು ಮೆಲ್ಟ್ ಆಗ್ತೀರಿ, ಅಷ್ಟು ಎಲ್ಲ ಗೊತ್ತುಂಟು. ಆದ್ರೆ ಜೀವನದ ಗುರಿ ಗೊತ್ತಿಲ್ಲ, ಕೃಷ್ಣ ಅಂತ ಗೊತ್ತಿಲ್ಲ. ಇದನ್ನೇ ಹೇಳ್ತಾ ಇದ್ದಾನೆ. ಮತ್ತೆ ಇದರಲ್ಲಿ ಜ್ಞಾನ ಪಡೆದು ಲಾಸ್ಟ್ಗೆ ಕೇಳಿದ್ರೆ ಜ್ಞಾನ ಯಾಕೆ, ನನಗೆ ಮೋಕ್ಷ, ಮುಕ್ತಿ 99% ಜನರು ಭಾರತದಲ್ಲಿ ಇದೆ ಮುಕ್ತಿ. ಮತ್ತೆ ಆ ಬ್ರಹ್ಮಜ್ಯೋತಿ ಅಂದ್ರೆ ಬ್ರಹ್ಮನ್, ಅಲ್ಲಿ ದೇವರಲ್ಲಿ ಒಂದಾಗುವುದು. ಪ್ರಭುಪಾದ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್, DOG GOD. ಆದ್ರೆ ನಾಯಿಯೇ ದೇವರೇ. ನಾವು ದೇವರಾಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇವರ ಪ್ರಯತ್ನ ಕೂಡ ಅಪರಿಪೂರ್ಣ. ಅವರ ಟೈಮ್ ಆಗುದಿಲ್ಲ, ಮತ್ತೆ ಅವರು ಹುಟ್ಟಲೇಬೇಕು. ಆದ್ರೆ ಭಕ್ತ ನೋಡಿ, ಶುದ್ಧ ಸತ್ವ. ಈ ಸತ್ವಗುಣದಿಂದ ಮೇಲೆ ಬರೋದು ಶುದ್ಧ ಸತ್ವ. ಅವ ಭಕ್ತಿಯಲ್ಲಿ ತೊಡಗ್ತಾನೆ, ಅವನಿಗೆ ಕೃಷ್ಣ ಪ್ರೇಮ ಬರ್ತದೆ, ಮತ್ತೆ ಕೃಷ್ಣ ಲೋಕಕ್ಕೆ ಹೋಗ್ತಾನೆ, ಮತ್ತೆ ಅವನಿಗೆ ಜನ್ಮ ಮೃತ್ಯು ಜರಾವಧಿ ಇಲ್ಲ. ಹಾಗಾಗಿ ಇದು ಒಳ್ಳೆ ಪ್ರಪೋಸಲ್. ಕರ್ಮಿದು ಜ್ಞಾನಿದು ಒಳ್ಳೆ ಪ್ರಪೋಸಲ್ ಅಲ್ಲ, ಭಕ್ತಂದು ಒಳ್ಳೆ ಪ್ರಪೋಸಲ್. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಾಕ್ಷಾಸ್ಮಿ ರಾಜಸ ಪ್ರೇತಾನ್ ಭೂತ ಗಣಾಂಶಾನ್ಯೇ ಯಜಂತೆ ತಾಮಸ ಜನ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ, ರಾಜ ಸ್ವಭಾವದವರು ರಾಕ್ಷಸನ್ನು ಪೂಜಿಸ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ಅಂದ್ರೆ ಸತ್ವಗುಣದವರು ದೇವತೆಗಳನ್ನು ಪೂಜೆ ಮಾಡ್ತಾರೆ, ರಜೋಗುಣದವರು ರಾಕ್ಷಸರನ್ನು ಪೂಜೆ ಮಾಡ್ತಾರೆ, ಮತ್ತೆ ತಮ್ಮ ಗುಣದವರು ಭೂತ ಪ್ರೇತಗಳನ್ನು ಪೂಜೆ ಮಾಡ್ತಾರೆ. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನು ಅವರು ಜಂಬ ಮತ್ತು ಅಹಂಕಾರಗಳನ್ನು ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮವನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿ ಅಸುರರನ್ನು ನೋಡಿ, ಶಾಸ್ತ್ರದಲ್ಲಿ ಇಲ್ಲ ಅವರ ಹೂವಾಭೂವ ಪ್ರಧಾನ. ನೋಡಿ ಇಲ್ಲಿ ಹಿರಣ್ಯಕಶಿಪು. ಪ್ರಭುಪಾದ ಹೇಳ್ತಾರೆ, ಈಗ ಶಾಲೆಯಲ್ಲಿ ನಮಗೆ ಹ್ಯಾಂಡ್ಸ್ ಅಪ್ ಪನಿಷ್ಮೆಂಟ್ ಇರ್ತದಲ್ಲ, ಅದೇ ರೀತಿ ಅವನಿಗೆ ಹ್ಯಾಂಡ್ಸ್ ಅಪ್ ಪನಿಷ್ಮೆಂಟ್ ಅಂತ ನೋಡಿ. ಎಲ್ಲವನ ಅವನ ದೇಹವನ್ನೆಲ್ಲ ತಿಂದಾಗಿದೆ, ನೋಣ ಎಲ್ಲ. ಅದು ಕೂಡ ಈ ರೀತಿ ತಪಸ್ಸು ಮಾಡಿದ. ಮತ್ತೆ ಕೇಳಿದಂತ ಬ್ರಹ್ಮನ ಹತ್ರ ಹೇಳಿದ್ದು, ನನಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳಿದ, ನಾನೇ ಅಮರ ಅಲ್ಲ, ಮತ್ತೆ ನಿನ್ಗೆ ಎಲ್ಲಿ ಕೊಡುದು? ಹಾಗಾಗಿ ಕಲಿಯುಗದಲ್ಲಿ ಕೂಡ ಎಲ್ಲರಿಗೂ ಅಮರ ಆಗ್ಬೇಕು. ಅದಕ್ಕೆ ಅವರು ಬೇರೆ ಬೇರೆ ಎಂತ ಹೇಳುದು, ಪ್ರಾಯದ ಮೇಲೆ ಕೂಡ ಎಕ್ಸಸೈಸ್ ಅದು ಇದೆಲ್ಲ ಮಾಡುವಂತ. ಆದ್ರೆ ಈ ದೇಹವು ನಾವು ಒಂದು ಡ್ರೆಸ್ ತೆಗೆದು ಇನ್ನೊಂದು ಡ್ರೆಸ್ ಹಾಕಿದಾಗೆ. ನಾವು ನಿಜವಾಗಿ ಆತ್ಮಕ್ಕೆ ಕೊಡ್ಬೇಕು ಎಕ್ಸಸೈಸ್, ಆದ್ರೆ ಆತ್ಮಕ್ಕೆ ನಾವು ಕೊಡುದಿಲ್ಲ. ಹೇಗಂದ್ರೆ ಈ ಪಂಜರದಲ್ಲಿ ಒಂದು ಗಿಳಿ ಇರ್ತದೆ. ಇವ ಆ ಮನೆಯ ಓನರ್ ಎಂತ ಮಾಡ್ತಾನೆ, ಪಂಜರಕ್ಕೆ ಚಂದ ಪೇಂಟ್ ಮಾಡ್ತಾನೆ. 10 ದಿವಸ ಬಿಟ್ಟು ಗಿಳಿ ಸಾಯ್ತದೆ. ಯಾಕಂದ್ರೆ ಗಿಳಿಗೆ 10 ದಿವಸ ಎಂತ ಕೊಡ್ಲಿಲ್ಲ, ಇದನ್ನು ಶೋ ಚಂದ ಮಾಡಿದಾನೆ. ಅದೇ ರೀತಿ ನಾವು ಕೂಡ ದೇಹಕ್ಕೆ ಬೇಕಾದೆಲ್ಲ ಕೊಡ್ತೇವೆ. ನಮ್ಗೆ ಪ್ರಾಯ ಆದ್ರೂ ಕೂಡ ನಮ್ಗೆ ಎಕ್ಸಸೈಸ್ ಮಾಡುದು ಅಂತ, ಪ್ರಾಣಾಯಾಮ ಅಂತ, ಅದು ಅಂತ ಎಂತ ಮಾಡ್ತೇವೆ. ಆದ್ರೆ ಇದು ಯಾವ್ದು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಆತ್ಮಕ್ಕೆ ನಾವೇನು ಎಕ್ಸಸೈಸ್ ಕೊಡ್ತಾ ಇಲ್ಲ, ಆತ್ಮಕ್ಕೆ ಕೊಡ್ಬೇಕು. ಆತ್ಮಕ್ಕೆ ಎಕ್ಸಸೈಸ್ ಅಂದ್ರೆ ಈ ಜಪ ಮಾಡುವುದು, ಕೀರ್ತನೆ ಮಾಡುವುದು, ಮತ್ತೆ ಓದುವಂಥದ್ದು, ಇದು ಆತ್ಮಕ್ಕೆ ಎಕ್ಸಸೈಸ್. ಅದನ್ನು ನಾವು ಕೊಡುವುದಿಲ್ಲ. ಅದನ್ನು ಕೊಡದೆ ಮತ್ತೆ ಹೇಗೆ ಇಲ್ಲ, ನಾವು ಅದನ್ನು ಕೊಡ್ಬೇಕು. ಆದ್ರೆ ಅದಕ್ಕೆ ಯಾಕೆಂದ್ರೆ ನಾವು ಅಸುರರು. ನೋಡಿ, ಇವನಿಗೆ ಕೂಡ ಗೊತ್ತಿರಲಿಲ್ಲ, ಅಸುರರಿಗೆ ಈ ವಿಷಯ ತಿಳಿದಿಲ್ಲ. ಎಸ್, ನೋಡಿ ಇದು ಆಹಾರ ಮೇನ್, ಆಹಾರದಿಂದೆಲ್ಲ ಬರುವಂಥದ್ದು. ಎಸ್, ಈಗ ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಷನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತದೆ. ಅಂತ ಆಹಾರವು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಳದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸಹೋದರಿಗೆ ಪ್ರಿಯವಾದವು. ಇಂಥ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವ. ತಿನ್ನುವುದಕ್ಕೆ 3 ಗಂಟೆ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ, ಕೆಡುತ್ತಿರುವ, ಹಳಸಿದ ಆಹಾರ ಮತ್ತು ಉಚ್ಚಿಷ್ಟ ಅಸ್ಪರ್ಶವಾದ ಆಹಾರವು ತಾಮಸ ಗುಣದಲ್ಲಿ ಪ್ರಿಯವಾದವು. ಈಗ ಆಹಾರದ ಬಗ್ಗೆ ಹೇಳುವಾಗ ತುಂಬಾ ಉಂಟು ನನಗೆ ಹೇಳಿಕೆ. ಒಂದು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಈಗ ಮೊನ್ನೆ ಏಪ್ರಿಲ್ ಅಲ್ಲಿ ಈ ಅಮೆರಿಕದಲ್ಲಿ ಮತ್ತೆ ಇಂಗ್ಲೆಂಡ್ ಅಲ್ಲಿ ಒಂದು ಸರ್ವೆ ಮಾಡಿದ್ರು. ಸರ್ವೆ ಮಾಡುವಾಗ ಈ ಫುಡ್ ಡಿಪಾರ್ಟ್ಮೆಂಟ್ನವರು ಹೆಚ್ಚಿನವರು
ಅಂದರೆ ಕೊರೋನಾ ಬಂದವರು ಟೋಟಲ್ ಪ್ಯಾನಿಕ್ ಆದರು. ಇಲ್ಲದ್ರೆ ಅವ್ರು ಎಂತ ಮಾಡೋದು ಅಂದರೆ ಈ ಮಾಂಸ ಹೆಚ್ಚು 99% ಜನರು ಮಾಂಸಾಹಾರಿ. ನೋಡಿ ಈಗ ಅಮೆರಿಕ ಮತ್ತು ಈ ಪಾಶ್ಚಾತ್ಯ ದೇಶವರಿಗೆ ಅಂದರೆ ಅವರಿಗೆ ತುಂಬ ಒಂದು ಟೆನ್ಷನ್ ಆಗುವ ವಿಷಯ ಅಂತ ಅಂದರೆ ಸತತವಾಗಿ 70 ವರ್ಷದ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅವರ ಪ್ರಯತ್ನ ಪೂರ್ಣ ರೀತಿಯಲ್ಲಿ ಸಕ್ಸಸ್ ಆಗಲಿಲ್ಲ. ಯಾಕೆಂದರೆ ಅವರಿಗೆ ಭಾರತದವರನ್ನು ಪೂರ್ತಿ ನಾನ್ ವೆಜಿಟೇರಿಯನ್ ಮಾಡಲಿಕ್ಕೆ ಇಚ್ಛೆ ಪಾಶ್ಚಾತ್ಯ ದೇಶದವರಿಗೆ. ಯಾಕೆಂದರೆ ಭಾರತದಲ್ಲಿ ಈಗ ಕೂಡ ಅವರು 70 ವರ್ಷದ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಇಂದ ಕೂಡ ಈಗ ಕೂಡ ಭಾರತದಲ್ಲಿ 38% ವೆಜಿಟೇರಿಯನ್. ಅದು ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಅಂತೆ. ಸೆಕೆಂಡ್ ಹೈಯೆಸ್ಟ್ ಇರುವುದು 22%. ಮತ್ತೆ 7th ಹೈಯೆಸ್ಟ್ ಇರುವಂಥದ್ದು ಆಸ್ಟ್ರೇಲಿಯಾ, ಅದು 5% ಏನೋ. ಹಾಗಾಗಿ ಅವರಿಗೆ ಇದು ಆಗ್ತಾ ಇಲ್ಲ. ಅವರಿಗೆ ತುಂಬ ಈ ವಿಷಯದಲ್ಲಿ ಬೇಜಾರಾಗಿದೆ ಈ ಪಾಶ್ಚಾತ್ಯ ದೇಶವರಿಗೆ. ಯಾಕೆಂದ್ರೆ ಪ್ರಭುಪಾದ ಕೇಳ್ತಾರೆ, ಭಾರತದಲ್ಲಿ ರಾಮ ಮತ್ತೆ ಕೃಷ್ಣ ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ. ಹಾಗಾಗಿ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇದು ಸ್ವಲ್ಪ ಅಸಾಧ್ಯ. ಆದರೆ 62% ಜನರು ಇದ್ದಾರೆ, ಇಲ್ಲ ಅಂತ ಹೇಳುದಲ್ಲ. ಅದು ಕೂಡ ಅವರ ಈ 70 ವರ್ಷದ ಪ್ರಯತ್ನದಲ್ಲಿ 100% ಆಗಬೇಕಿದ್ದಂತೆ, ಆದ್ರೆ ಆಗಲಿಲ್ಲ. ಯಾಕೆಂದ್ರೆ ಈಗ ಕೂಡ ಭಾರತದಲ್ಲಿ ಇದು ಉಂಟು. ಹಾಗಾಗಿ ಮೊನ್ನೆ ಆ ಸರ್ವೆಯಲ್ಲಿ ಎಂತ ಆಯ್ತಂದ್ರೆ ಈ ಪಾಶ್ಚಾತ್ಯ ದೇಶದಲ್ಲಿ ಹೆಚ್ಚಿನವರು ಈ ಮಾಂಸವನ್ನು ತರುವಂಥದ್ದು 15 ದಿವಸ ಫ್ರಿಜ್ಜಲ್ಲಿ ಇಟ್ಟರು ಅದನ್ನೇ ತಿನ್ನುವಂಥದ್ದು. ಆದರೆ ಕೊರೋನಾ ಬರುವಾಗ ಅವ್ರದ್ದು ಹಾಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಹಾಗಾಗಿ ಅದು ರಿವೀಲ್ ಆಯಿತು. ಇದು ಟೋಟಲಿ ತಮೋ ಗುಣ. ಮತ್ತೆ ನಾವೆಂತ ಫಾಲೋ ಮಾಡುವಂಥದ್ದು, ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಅಮೆರಿಕನ್ಸ್ ಹಾಗೆ ಮಾಡಿದ್ದಾರೆ. ಅಂದರೆ ಏಮ್ ಕೂಡ ಹಾಗೆ ತಂದ್ರೆ ಹೇಳುದು, ಅವ MS ಮಾಡಲಿಕ್ಕೆ ಅಮೆರಿಕಕ್ಕೂ ಅಂದರೆ ಅಲ್ಲಿ ಜನರಿಗೆಲ್ಲ ಅದು ಅಮೇರಿಕನ್ಸ್ ದೊಡ್ಡ. ಆದರೆ ಅಮೇರಿಕನ್ಗೆ ನಮ್ಮ ಫಾಲೋ ಮಾಡ್ಲಿಕ್ಕೆ ಇಚ್ಛೆ, ಅದು ನಮಗೆ ಅವರ ಕಲ್ಚರ್. ಮತ್ತೆ ಮಗುವಿಗೆಲ್ಲ ಈಗ ನೋಡಿ ಅಟ್ ಪ್ರೆಸೆಂಟ್ ಮಕ್ಕಳಿಗೆಲ್ಲ ಹೆಸರು ಇಡುವಂಥದ್ದು ಹೆಚ್ಚಿನವರು ಈ ಅಮೇರಿಕನ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಮೀನಿಂಗ್ ಇಲ್ಲ. ಅದು ಆ್ಯಕ್ಚುಲಿ ಅವರಲ್ಲಿ ನಾಯಿ ಬೆಕ್ಕಿಗೆ ಕೂಡ ಆ ಹೆಸರು ಇಡ್ತಾರೆ. ಹಾಗಾಗಿ ನಾವು ಫಾಲೋ ಮಾಡೋದು ಅವರನ್ನು, ಇದು ಟೋಟಲಿ ಖಂಡನೀಯ. ಯಾಕೆಂದ್ರೆ ನಮಗೆ ನಮ್ಮ ಫಸ್ಟ್ ಆಫ್ ಆಲ್ ಇದನ್ನು ನಾವು ಯಾಕೆ ಫಾಲೋ ಮಾಡ್ತಿದ್ದೇವೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿ ಉಂಟು. ಅಂದ್ರೆ ಈಗ ತಂದೆ ತಾಯಿ ಮಕ್ಕಳನ್ನು ಯಾರ ಇದರಲ್ಲಿ ಇಡುವಂಥದ್ದು, ಅಮೆರಿಕದಲ್ಲಿ ಅವ ಅದನ್ನು ಕಲಿತ ಅವ ಅಷ್ಟು ಮಾರ್ಕ್ ತೆಗ್ದ, ನೀನು ಕೂಡ ಇರ್ತೇವೆ. ಇಲ್ಲಿ ಒಬ್ಬ ಭಕ್ತ ಇದ್ದಾನೆ, ಅವನನ್ನ ಎಕ್ಸಾಂಪಲ್ ಕೊಡುದಿಲ್ಲ, ಯಾಕಂದ್ರೆ ನಾವು ಕೂಡ ಭಕ್ತ ಅಲ್ಲ ತಂದೆ ತಾಯಿ. ಇದು ತುಂಬಾ ಖಂಡನೀಯ. ಇದರಿಂದ ಎಲ್ಲವೂ ಅಂದ್ರೆ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ಬೇಕು. ಚೈತನ್ಯ ಮಹಾಪ್ರಭು ಎಂತ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಒಂದು ನಿಮಿಷ, ಭಾರತ ಭೂಮಿಲೇ ಹೈಲ ಮನುಷ್ಯ ಜನ್ಮ ಯಾರ್, ಜನ್ಮ ಸಾರ್ಥಕರಿ ಕರ ಪರ ಉಪಕಾರ. ಫಸ್ಟಿಗೆ ನಾವು ತಂದೆ ತಾಯಿಗಳು ನಮ್ಮ ಜನ್ಮ ಸಾರ್ಥಕ ಮಾಡಬೇಕು, ನಾವು ಭಕ್ತರಾಗಬೇಕು. ಮತ್ತೆ ನಾವು ಮಕ್ಕಳಿಗೆ ಹೇಳುವಂಥದ್ದು, ನಮ್ಗೆ ಗೊತ್ತಿಲ್ಲ ಎಂತ ಅಂತ. ನಾವು ಟೋಟಲ್ ಪಾಶ್ಚಾತ್ಯ ದೇಶ. ಹಾಗಾಗಿ ಇದು ಟೋಟಲಿ ಖಂಡನೀಯ. ಒಂದು ಪಾಯಿಂಟ್ ಆಯಿತು. ಮತ್ತೆ ನಾನು ಈಗ ಆಹಾರಕ್ಕೆ ಬರುವಾಗ, ಈಗ ನಮ್ದು ಈ ಮಂಗಳೂರದ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಮಂಗಳೂರಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಉಂಟು. ಯಾಕೆಂದ್ರೆ ನಮ್ಮ ಒಬ್ಬರು ಇಲ್ಲಿ ಬರ್ತಾರೆ, ಅವರ ಮನೆ ಹತ್ತಿರ ಆ ಹೋಟೆಲ್. ಹಾಗಾಗಿ ಅವರು ನನಗೆ ಹೇಳಿರುವಂಥದ್ದು, ಆ ಹೋಟೆಲಲ್ಲಿ ಒಬ್ಬ ಮೇನ್ ಕುಕ್ ಇದ್ದಾನೆ. ಹೆಚ್ಚಿನವ್ರು ಹೋಗ್ತಾರೆ ಅಂದ್ರೆ ಈ ಮಂಗಳೂರಲ್ಲಿ ಆ ಹೋಟೆಲ್ ಊಟ ಎಂತ ಚಂದ ಸೂಪರ್ ಹೊಗಳ್ತಾರೆ. ಆದರೆ ನಿಮಗೆ ನಿಜವಾದ ಕಥೆ ಹೇಳ್ತೇನೆ. ಅಲ್ಲಿದು ಮೇನ್ ಕುಕ್ ಇದ್ದಾನೆ, ಅವನಿಗೆ ಬಾಂಬೆಯಿಂದ ಬಂದದ್ದು, ಅವನಿಗೆ 75,000 ಏನೋ ಸ್ಯಾಲ್ರಿ, ಅಂದ್ರೆ ಮೇನ್ ಚೆಫ್. ಅವರು ಆ ಹೋಟೆಲ್ಗೆ ತಾಗಿ ಅಂದ್ರೆ ಆಚ್ ಸೈಡ್ ಒಂದು 10 ಮೀಟರ್ ಅಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಉಂಟು. ನನ್ನ ಅವ್ರ ಗೆಳೆಯ ಹೇಳಿದ್ರು, ಎವ್ರಿ ಡೇ ಅಂದ್ರೆ ಸಂಜೆ 7:30 ಇಂದ 8:00 ಅವಲ್ಲಿ ಕುಡಿತಾ ಇರ್ತಾನೆ ಅವ ಮೀನ್ ಕುಕ್. ಮತ್ತೆ ನೀವು ಎಣಿಸಿ ಅವನ ಪ್ರಜ್ಞೆ ಹೇಗಿರ್ಬೇಕು. ನಾವು ಹೇಳ್ತೇವೆ ಎಂತ ಅಲ್ಲಿ ನಾವು ಊಟ ಮಾಡಿದೆವು, ಎಂತ ಟೇಸ್ಟ್. ಕುಡ್ದು ಬೆಳಿಗ್ಗೆ ಬ್ರಷ್ ಮಾಡದೆ ಟಾಯ್ಲೆಟ್ಗೆ ಹೋಗಿ ಹಾಗೆ ಕುಕಿಂಗ್ ಮಾಡ್ತಾನೆ. ಹೇಗೆ ಇರ್ಬೋದು ನೀವು ಎಣಿಸಿ. ಅವನ ಪ್ರಜ್ಞೆ ಟೋಟಲ್ ಪ್ರಜ್ಞೆಯಲ್ಲಿ ಬರ್ತದೆ ಆಹಾರದಲ್ಲಿ. ಮತ್ತೆ ನಾವು ಎಂತ ಕಲಿಗೋದು, ಇದು ಸಿಂಪ್ಟಮ್ಸ್ ಹೇಳಿ. ಅದಕ್ಕೆ ನಾವು ಹೇಳೋದು ನೋಡಿ, ನಾವು ಈಗ ಕುಕಿಂಗ್ ಮಾಡುವಾಗ ನಾವು ಶುಚಿತ್ವದಲ್ಲಿ ಮಾಡುವಂಥದ್ದು, ಟಾಯ್ಲೆಟ್ಗೆಲ್ಲ ಹೋಗಿ ನಾವು ಸ್ನಾನ ಮಾಡಿ ಮಾಡುವಂಥದ್ದು ಹಾಗೆ ಮಾಡ್ಲಿಕ್ಕಿಲ್ಲ. ಮತ್ತೆ ನಾವು ಟೇಸ್ಟ್ ನೋಡೋದಿಲ್ಲ, ಕೃಷ್ಣನಿಗೆ ಕೊಟ್ಟು ಮಾಡುವಂಥದ್ದು. ಮತ್ತೆ ನಮ್ಮಲ್ಲಿ ಹೇಗೆ ಅಂದ್ರೆ ನೋಡಿ, ಕುಕ್ಕಿಂಗಲ್ಲಿ ನಾನು ಕೂಡ ಒಂದು 5 ವರ್ಷ ಸೇವೆ ಮಾಡಿದ್ದೇನೆ ಕುಕಿಂಗ್.
ನಮಗೆ ಅಂದ್ರೆ ದೀಕ್ಷೆ ಆದ್ರೆ ಕುಕಿಂಗ್ ಮಾಡ್ಲಿಕ್ಕೆ, ದೀಕ್ಷೆ ಆಗದಿದ್ರೆ ಮಾಡ್ಲಿಕ್ಕಿಲ್ಲ, ಅಂದ್ರೆ ಅಸಿಸ್ಟ್ ಮಾಡ್ಲಿಕ್ಕೆ. ದೀಕ್ಷೆ ಯಾರಿಗೆ ಆಗ್ಲಿಲ್ಲ ಅವ್ರ ಕುಕಿಂಗ್ ಅಸಿಸ್ಟ್ ಮಾಡ್ಲಿಕ್ಕೆ, ಮೈನ್ ಕುಕಿಂಗ್ ಇಲ್ಲ. ಹಾಗಾಗಿ ನಮ್ಮ ಪ್ರಜ್ಞೆ ಕೂಡ ಕೃಷ್ಣ ಪ್ರಜ್ಞೆ ಇರ್ತದೆ. ಆಗ ಅದೇ ಪ್ರಜ್ಞೆ ಊಟಕ್ಕೆ ಬರ್ತದೆ. ನಿಮ್ದು ಯಾವುದು ಪ್ರಜ್ಞೆ ಉಂಟು ಅದೇ ಪ್ರಜ್ಞೆ ಬರ್ತದೆ. ಅದಕ್ಕೋಸ್ಕರ ಅಂತ ತಿನ್ಬೇಕು. ಪ್ರಭುಪಾದ ಹೇಳ್ತಾರೆ, ಇದಕ್ಕೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೇನೆ. ಭಾಗವತಮಲ್ಲಿ ಕೃಷ್ಣ ಹೇಳ್ತಾನೆ, ಈಗ ನಾವು ಯಾಗಕ್ಕೆ ಈ ತುಪ್ಪವನ್ನು ಹಾಕ್ತೇವೆ, ಓಂ ಸ್ವಾಹ ಓಂ ಸ್ವಾಹ. ಅಲ್ಲಿ ಕೃಷ್ಣ ಹೇಳ್ತಾನೆ, ಯಾಗಕ್ಕೆ ತುಪ್ಪ ಹಾಕೋದಕ್ಕಿಂತ ಆ ತುಪ್ಪದಲ್ಲಿ ಒಳ್ಳೆ ಐಟಮ್ ಅಡಿಗೆ ಮಾಡಿ ನನಗೆ ಕೊಟ್ರೆ ಅದು ನನಗೆ ಇಷ್ಟ ಅಂತ. ಅದಕ್ಕೆ ಪ್ರಭುಪಾದ ಹೇಳಿದ್ದಾರೆ, ಇಸ್ಕಾನ್ ಮೂವ್ಮೆಂಟ್ ಇಸ್ ಎ ಕಿಚನ್ ಮೂವ್ಮೆಂಟ್. ಕಿಚನ್ ಮೂವ್ಮೆಂಟ್ ಅಂದ್ರೆ ಪ್ರಸಾದ ಮೂವ್ಮೆಂಟ್. ಅದಕ್ಕೆ ನೋಡಿ ನಮ್ಮ ಇಸ್ಕಾನ್ ಅಲ್ಲಿ ನಾವು ಪ್ರಸಾದ ಹಂಚುವಂಥದ್ದು. ಹಾಗಾಗಿ ಮೇನ್ ಬರುವುದು ನಿಮಗೆ ಭಕ್ತಿ ಈ ಊಟದಿಂದ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೇನೆ, ಇದು ನನ್ನ ಕಳಕಳಿ ವಿನಂತಿ. ಎಲ್ಲರೂ ಅಡಿಗೆ ಮಾಡುವಾಗ ಟೇಸ್ಟ್ ನೋಡಬೇಡಿ, ಶುಚಿತ್ವದಲ್ಲಿ ಅಡಿಗೆ ಮಾಡಿ ಕೃಷ್ಣನಿಗೆ ಕೊಟ್ಟು ಮಾಡಿ. 1 ತಿಂಗಳಿಗೆ ಮಾಡಿ ನೋಡಿ, ನಿಮ್ಮ ಪ್ರಜ್ಞೆ ಇಮಿಡಿಯೇಟ್ ಚೇಂಜ್ ಆಗ್ತದೆ. ಹಾಗಾಗಿ ಆಹಾರ ಪ್ರಸಾದೇ ಸರ್ವ ದುಃಖಾನ, ಎಲ್ಲ ದುಃಖವನ್ನು ಈ ಪ್ರಸಾದ ಕಡಿಮೆ ಮಾಡ್ತದೆ. ಹಾಗಾಗಿ ಇಲ್ಲಿ ಬಂದದೇ. ಹಾಗಾಗಿ ಸತ್ವಗುಣದವರಿಗೆ ಅಂತ ನೋಡಿ, ಈ ಸಾತ್ವಿಕ ಆಹಾರ ಎಂತಾಗ್ತದೆ, ಬಲ, ಆರೋಗ್ಯ, ಸುಖ, ತೃಪ್ತಿ ಕೊಡ್ತದೆ. ಮತ್ತೆ ಅದು ತುಂಬಾ ರಸಯುಕ್ತ ಆಗ್ತಿರ್ತದೆ, ಆರೋಗ್ಯಕರ ಆಗ್ತದೆ, ಹೃದಯಕ್ಕೆ ಪ್ರಿಯವಾಗ್ತದೆ. ಮತ್ತೆ ಕಹಿಯಾದ, ಜಾಸ್ತಿ ಕಹಿ, ಜಾಸ್ತಿ ಹುಳಿ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಾಲದ, ಸುಡುತ್ತ ರಾಜಸವರಿಗೆ ಪ್ರಿಯವಾದ ಇಂಥ ಆಹಾರಗಳು ದುಃಖವನ್ನು ಕೊಡುದು, ಶೋಕವನ್ನು ಕೊಡುತ್ತದೆ. ಹೇಗಂದ್ರೆ ನೀವು ಜಾಸ್ತಿ ಖಾರ ತಿನ್ನಿ, ನಿಮ್ಗೆ ಪೈಲ್ಸ್ ಬರ್ತದೆ, ಅಂದ್ರೆ ಅದ್ರಲ್ಲಿ ದುಃಖ ಉಂಟು. ಮತ್ತೆ 3 ಗಂಟೆಗಳ ಮೊದಲು ಸಿದ್ಧವಾದ ಆಹಾರ ರುಚಿ ಇಲ್ಲದ ಕೆಡುದಿರೋ. ಈಗ ನೋಡಿ, ಈ ಮೆಟ್ರೋ ಸಿಟಿಯಲ್ಲಿ ನಮ್ದು ಬ್ಯಾಂಗ್ಳೂರ್ ತೆಗೆಯುವ, ಈಗ ಕೊರೋನಾ ಬಂದು ಸ್ಟಾಪ್, ಎಲ್ಲರೂ ವರ್ಕ್ ಎಟ್ ಹೋಮ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಮಂದಿ ನನ್ನ ಗೆಳೆಯರು ಕೂಡ, ಅಂದ್ರೆ ಯಾರು ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅವ್ರು ಹೇಳಿದ್ದಾರೆ, ಅವ್ರು ಎಂತ ಮಾಡೋದು ಅಂದ್ರೆ, ಅವರಿಗೆ ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾರೆ, ಕ್ಯಾಬ್ ಬರ್ತದೆ, 9 ಗಂಟೆಗೆ ಕೆಲಸ ಸ್ಟಾರ್ಟ್, ಮತ್ತೆ ಸಂಜೆ 7ವರೆಗೆ ಬಿಡ್ತಾರೆ, 9ವರೆಗೆ ಬರ್ತಾರೆ, ಮತ್ತೆ ಕೆಲಸ ಮಾಡಿ ಸಾಕಾಗಿರ್ತದೆ, ಮಲಗ್ತಾರೆ. ಹಾಗೆ ಎಂತಂದ್ರೆ ಸ್ನಾನ ಕೂಡ ಮಾಡೋದಿಲ್ಲ ಅಂದ್ರೆ ರಾತ್ರಿ, ಬೆಳಿಗ್ಗೆ ಎದ್ದು ಸ್ನಾನ ಮಾಡುವಂಥದ್ದು. ಇದು ಟೋಟಲ್ ತಮಗುಣ. ಆಕ್ಚುಲಿ ಶಾಸ್ತ್ರದಲ್ಲಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಸ್ನಾನ ಮಾಡಬೇಕು, ಮತ್ತು ರಾತ್ರಿ ಸಂಜೆ ಒಂದು ಸ್ನಾನ ಮಾಡಬೇಕು. ಆದ್ರೆ ಇದು ಇಲ್ಲ. ಮತ್ತೆ ಅವ್ರು ಹೇಳುವಂಥದ್ದು, ಸಂಡೇ ಸ್ಯಾಟರ್ಡೆ ಅಂದ್ರೆ 5 ದಿವಸ, ಸ್ಯಾಟರ್ಡೆ ಸಂಡೇ ಅವ್ರಿಗೆ ಆಫ್. ಸ್ಯಾಟರ್ಡೆ ಪೂರ್ತಿ ಮಲಗುವುದಂತೆ, ಅಂದ್ರೆ 5 ದಿವಸ ಕೆಲಸ ಮಾಡಿದ್ರೆ ಟಯರ್ಡ್ ಆಗಿರ್ತದೆ. ಮತ್ತೆ ಸಂಡೇ ಅಡಿಗೆ ಮಾಡ್ತಾರಂತೆ, ಅದನ್ನು ಫ್ರಿಜ್ ಅಲ್ಲಿ ಇಟ್ಟು 1 ವಾರ ತಿನ್ನುವುದಂತೆ. ಇದು ಕಂಡೀಷನ್. ನೀವು ಎಣಿಸಿ, ನಾವು ಹಣದಿಂದ ಹೋಗಿದ್ದೇವೆ, ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಇಂಥ ಹಣ ಯಾಕೆ? ಅದಕ್ಕೆ ನಾವು ಈ ಶಾಸ್ತ್ರ ಅದಕ್ಕೆ ಹೇಳುವಂತ, ಭಗವದ್ಗೀತೆ ನೀವು ಕಲ್ತ್ರೆ ಅದು ಕೂಡ ಸರಿಯಾದ ಸಂಪ್ರದಾಯ ಅಲ್ಲ. ತುಂಬಾ ಬೋಗಸ್ ಸಂಸ್ಥೆಗಳುಂಟು, ಅಲ್ಲಿ ಅಲ್ಲ, ಅಲ್ಲಿ ಅಲ್ಲ, ಇದೆಯಲ್ಲ, ಇಲ್ಲ ಅವರ ಪ್ರಕಾರ ಉಂಟು. ದಯವಿಟ್ಟು ತಿಳ್ಕೊಳ್ಳಿ, ಯಾಕಂದ್ರೆ ಅವರು ಕೂಡ ಕೃಷ್ಣನ ಕೊಡುವುದಿಲ್ಲ, ಅವರ ಪ್ರಕಾರ ಹೇಳ್ತಾರೆ. ಹಾಗಾಗಿ ಶಾಸ್ತ್ರದಲ್ಲಿ ಹೇಗೆ ಉಂಟು ಹಾಗೆ ಹೋಗ್ಬೇಕು. ಎಸ್, ಹಾಗಾಗಿ ಆಹಾರ ಮೇನ್. ಆಹಾರದಿಂದ ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ದಯವಿಟ್ಟು ಎಲ್ಲರೂ ಇದನ್ನು ಸ್ಟಾರ್ಟ್ ಮಾಡಿ. ಎಸ್ ನೋಡಿ, ಸಾತ್ವಿಕ ಆಹಾರ ಇದು ಫಸ್ಟ್ ಒನ್, ಮತ್ತೆ ರಾಜಸಿಕ ಆಹಾರ, ಮತ್ತೆ ತಾಮಸಿಕ ಆಹಾರ. ಆಹಾರದಲ್ಲಿ ಕೂಡ ಬೇರೆ ಬೇರೆ ವಿಧ ಉಂಟು. ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಗನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಅಂದ್ರೆ ಶಾಸ್ತ್ರದ ಪ್ರಕಾರ ಹೋಗುವಂಥದ್ದು, ಅದು ಸಾತ್ವಿಕ. ಇದು ಎಂತ ಹೇಳುದು, ಸಾತ್ವಿಕವಾದದ್ದು. ಎಸ್, ಈ ಜಪ ನಾವು ಯಾಕೆ ನಿಮಗೆ ಜಪ ಹೇಳ್ತಾ ಇದ್ದೀವಿ? ಯಾಕೆಂದ್ರೆ ಕೃಷ್ಣ 10ನೇ ಅಧ್ಯಾಯ 25 ಶ್ಲೋಕದಲ್ಲಿ ಹೇಳಿದ್ದಾನೆ, ಅಂದ್ರೆ ಯಜ್ಞದಲ್ಲಿ ಜಪ ಯಜ್ಞ ಅಂತ ಕೃಷ್ಣ ಹೇಳಿದ್ಮೇಲೆ ಅದನ್ನ ಮಾಡಬೇಕು. ಇದು ಶಾಸ್ತ್ರದಲ್ಲಿ ಉಂಟು. ಭರತವಂಶದ ಶ್ರೇಷ್ಠನೇ ಐಹಿಕ ಲಾಭಕ್ಕೆ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದು. ಅಂದ್ರೆ ಈ ರಜಗುಣದು ಎಂತ ಹೇಳುದು ಯಜ್ಞ ಹೇಗಂದ್ರೆ, ಹೋಗಿ ಜ್ಯೋತಿಷರ ಹತ್ರ ಹೋಗ್ತಾನೆ, ಜ್ಯೋತಿಷ ಹೇಳ್ತಾನೆ, ಈ ಪೂಜೆ ಮಾಡಿದ್ರೆ ನಿನಗೆ ಪುತ್ರ ಲಾಭ ಆಗ್ತದೆ, ಈ ಪೂಜೆ ಮಾಡಿದ್ರೆ ನಿನಗೆ ಹೆಂಡತಿ ಲಾಭ ಆಗ್ತದೆ, ಈ ಪೂಜೆ ಮಾಡಿದ್ರೆ ನಿನಗೆ ಧನ ಲಾಭ ಆಗ್ತದೆ. ಹಾಗಾಗಿ ಅವು ಮಾಡುವಂಥದ್ದು ಯಾಕೆ? ಅವನ ಐಹಿಕ ಲಾಭಕ್ಕಾಗಿ. ಧರ್ಮಗ್ರಂಥ ಅದು ರಾಜಸಿಕ ಯಜ್ಞ.
ಈಗ ತಾಮಸಿಕ ಯಜ್ಞ ನೋಡುವ. ಧರ್ಮಗ್ರಂಥಗಳ ಆದೇಶನ ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರವನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವು ತಾಮಸ ಗುಣವೆಂದು ಪರಿಗಣಿಸಲಾಗ್ತದೆ. ಅಂದ್ರೆ ಈ ತಮಗುಣದ ಮಾಡುವುದು ಯಾವುದು ಕೂಡ ಶಾಸ್ತ್ರದಲ್ಲಿ ಇಲ್ಲ. ದೇವದ್ವಿಜ ಗುರು ಪ್ರಜ್ಞಾ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇವರ ತಪಸ್ಸು ಎನ್ನಿಸಿಕೊಳ್ತದೆ. ನೋಡಿ, ನಾವು ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದ್ರೆ ನಮಗೆ ಕೃಷ್ಣ ಸಿಗುವುದಿಲ್ಲ. ಆದ್ರೆ ಕಲಿಯುಗಕ್ಕೆ ಸುಲಭವಾದ ತಪಸ್ಸು ಎಂತ ಜಪ ಮಾಡುವಂತ ಮೀನ್ ಜಪ. ಹೀಗೆ ನೋಡಿ, ಪರಮ ಪ್ರಭುವಿನ ಪೂಜೆ, ಕೃಷ್ಣನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಇದನ್ನ ನಾವು ಮಾಡ್ಬೇಕು. ಯಾಕಂದ್ರೆ ಭಕ್ತನಾದ್ರೆ ಅವೆಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾನೆ. ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇವಸ್ಥಾನ. ಈಗ ನಾವು ಇಲ್ಲಿ ಗುರುವಿನ ಪೂಜೆಗೆ ಹೋಗುವ. ಇದು ಮುಖ್ಯ. ಈಗ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ನಮಗೆ ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಮೊದಲ 5 ವರ್ಷ ನಮಗೆ ತಂದೆ ತಾಯಿ ಗುರು. ಮತ್ತೆ ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿ ನಮ್ಮ ಗುರು. ಮತ್ತೆ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮ ಟೀಚರ್ಸ್ ನಮ್ಮ ಗುರು. ಮತ್ತೆ ಕಾಲೇಜಿಗೆ ಹೋಗುವಾಗ ನಮ್ಮ ಲೆಕ್ಚರರ್ಸ್ ನಮ್ಮ ಗುರು. ನಾವು ಕೆಲಸದಲ್ಲಿ ಹೋಗುವಾಗ ನಮ್ಮ ಸೀನಿಯರ್ಸ್ ಇಲ್ಲದ ನಮ್ಮ ಬಾಸ್ ನಮ್ಮ ಗುರು. ಪ್ರಭುಪಾದ ಹೇಳ್ತಾರೆ, ಎಲ್ಲಾ ಕಡೆ ಗುರು ಬೇಕಂತೆ. ಗುರು ಇಲ್ಲದೆ ಎಂತ ಆಗುದಿಲ್ಲ. ಆದ್ರೆ ನಾವು ತಂದೆ ತಾಯಿಗೆ ಎದುರು ಮಾತಾಡ್ತೇವೆ, ನಾವು ಟೀಚರ್ಗೆ ಎದುರು ಮಾತಾಡ್ತೇವೆ, ನಾವು ಲೆಕ್ಚರರ್ಸ್ಗೆ ಎದುರು ಮಾತಾಡ್ತೇವೆ, ನಾವು ನಮ್ಮ ಸೀನಿಯರ್ಸ್ಗೆ ಎದುರು ಮಾತಾಡ್ತೇವೆ, ನಮ್ಮ ಬಾಸ್ಗೆ ಎದುರು ಮಾತಾಡ್ತೇವೆ. ವ್ಯತ್ಯಾಸ ಇಷ್ಟೇ. ಆದ್ರೆ ನಮ್ಮ ಆಧ್ಯಾತ್ಮಿಕದಲ್ಲಿ ಕೂಡ ನಮಗೆ ಗುರು ಬೇಕು. ಗುರು ಅಂದ್ರೆ ಬೋಗಸ್ ಗುರು ಅಲ್ಲ, ತುಂಬಾ ಇದ್ದಾರೆ. ಪ್ರಭುಪಾದ ಹೇಳ್ತಾರೆ, ಈ ಹೇಗೆ 1 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಉಂಟು, ಹಾಗೆ ಅಲ್ಲಿ ಗುರುಗಳಿದ್ದಾರೆ. ಸಂಪ್ರದಾಯ ಇಲ್ಲ. ಅದೇ ಹೇಳಿದಲ್ಲ, ಭಗವದ್ಗೀತೆ 600 ಎಡಿಷನ್ ಉಂಟು, ಅದರಲ್ಲಿ 590 ಬೋಗಸ್. ಬೋಗಸ್ ಅಂದ್ರೆ ಆ ಸಂಪ್ರದಾಯಕ್ಕೆ ಸೇರುವುದಿಲ್ಲ. ಹಾಗಾಗಿ ಗುರುಗಳು ಕೂಡ ಅಲ್ಲಿ ಇದ್ದಾರೆ. ಅದು ಗುರು ಅಲ್ಲ. ಗುರು ಅಂದ್ರೆ ಸಂಪ್ರದಾಯದಲ್ಲಿ ಬಂದ ಗುರು ಬೇಕಂತೆ. ಈಗ ವ್ಯತ್ಯಾಸ ಎಂತ ಅಂದ್ರೆ, ನಾವು ಅಲ್ಲಿ ಎಲ್ಲ ಗುರುಗೆ ರಿವೋಲ್ಟ್ ಆಗಿದ್ದೇವೆ, ಇಲ್ಲಿ ನಾವು ರಿವೋಲ್ಟ್ ಆಗ್ಲಿಕ್ಕಿಲ್ಲ. ವ್ಯತ್ಯಾಸ ಇಷ್ಟೇ. ಹಾಗಾಗಿ ನಮ್ಗೆ ಆಧ್ಯಾತ್ಮಿಕದಲ್ಲಿ ನಮ್ಗೆ ಮುನ್ನಡೆ ಬೇಕಿದ್ರೆ ನಮ್ಗೆ ಪ್ರಭುಪಾದಂತ ಗುರು ಬೇಕೇ ಬೇಕು. ಶುದ್ಧ ಭಕ್ತರು. ತದ್ವಿಧಿ ಪ್ರಣಿಪಾದೇನ ಪರಿಪ್ರಶ್ನೇನ ಸೇವಯ ಉಪದಕ್ಷತೆ ತೇ ಜ್ಞಾನಂ ಜ್ಞಾನಿನಾ ತತ್ವದರ್ಶಿನ. ತದ್ವಿಧಿ ಪ್ರಣಿಪಾತೇನ ಈಗ ಅಂತಂದ್ರೆ ಎಲ್ಲರೂ ಕ್ವಶನ್ ಕೇಳುವಂಥದ್ದು. ಆದ್ರೆ ಫಸ್ಟಿಗೆ ನಾವು ಗುರುವಿಗೆ ಶರಣಾಗತಾಗಬೇಕು, ಮತ್ತೆ ನಾವು ಕ್ವಶನ್ ಕೇಳಬೇಕು. ಸೆಕೆಂಡ್ ಕ್ವಶನ್ ಕೇಳುವುದು ಸೆಕೆಂಡ್. ಈಗ ನಾವು ಗಂಟೆಗಟ್ಟಲೆ ಕ್ವಶನ್ ಕೇಳ್ತೇವೆ, ಆದ್ರೆ ನಾವು ನಮ್ಮ ಗುರು ಮೇಲೆ ರೆಸ್ಪೆಕ್ಟ್ ಕೂಡ ಇಲ್ಲ, ನಾವು ಅವ್ರು ಹೇಳಿದಂಗೆ ಮಾಡೋದಿಲ್ಲ. ಹೀಗೆ ಆಗಬಾರ್ದು. ಫಸ್ಟಿಗೆ ಸರೆಂಡರ್, ಮತ್ತೆ ಪ್ರಶ್ನೆ. ಉಪದಕ್ಷತೆ ಜ್ಞಾನ, ಅವರು ಕೃಷ್ಣನ ಕಂಡಿದ್ದಾರೆ, ಮತ್ತೆ ನೀವು ಕೃಷ್ಣನ ತೋರಿಸ್ತಾರೆ, ಅಷ್ಟೇ. ಇದು ಮೇನ್. ಮತ್ತೆ ನೋಡಿ, ಈಗ ಗುರುವನ್ನು ನಾವು ಹೇಗೆ ಜಡ್ಜ್ ಮಾಡುವಂಥದ್ದು? ಪ್ರಭುಪಾದ ಹೇಳ್ತಾರೆ, ಸಿಂಪಲ್, ಇದು ಮುಖ್ಯ, ಇದನ್ನು ಬರೆತಗೊಳ್ಳಿ. ಗುರು, ಸಾಧು, ಶಾಸ್ತ್ರ ಈ 3 ಕೂಡ ಸೇಮ್ ಇದರಲ್ಲಿ ಇರಬೇಕು. ಅಂದ್ರೆ ಗುರು ಹೇಳಿದು, ಸಾಧು ಹೇಳಿದು, ಶಾಸ್ತ್ರ ಹೇಳಿದು ಎಲ್ಲ ಸೇಮ್ ಲೈನ್ ಅಲ್ಲಿ ಇರಬೇಕು. ಈಗ ನಾನು ಹೇಳಿದಲ್ಲ, ತುಂಬಾ ಗುರುಗಳಿದ್ದಾರೆ ಕಲಿಯುಗದಲ್ಲಿ. ಅವ್ರು ಹೇಳುವಂಥದ್ದು ಸಾಧುಗಳು ಹೇಳಿದ ಪ್ರಕಾರ ಇಲ್ಲ. ಈಗ ಪ್ರಭುಪಾದ ಹೇಳಿದ್ದು, ವೇದವ್ಯಾಸರು ಹೇಳಿದ್ದು ಸೇಮ್, ಅದರಲ್ಲಿ ಡಿಫ್ರೆನ್ಸ್ ಇಲ್ಲ. ಅಂದ್ರೆ ಸಾಧುಗಳು. ಮತ್ತೆ ಶಾಸ್ತ್ರದಲ್ಲಿ ಹೇಳಿದ್ದು, ಪ್ರಭುಪಾದ ಹೇಳಿದ್ದು, ಗುರು ಹೇಳಿದ್ದು ಎಲ್ಲ ಸೇಮ್, ಸಾಧು ಹೇಳಿದ್ದು ಸೇಮ್. ಆದ್ರೆ ಈ ಸೋಕಾಳ್ ಗುರುಗಳು ಅವರು ಹೇಳ್ತಾರೆ, ಸಾಧುಗಳು ಹೇಳಿದಾಗೆ ಇಲ್ಲ, ವೇದವ್ಯಾಸರು ಹೇಳಿದಾಗೆ ಇಲ್ಲ, ಮತ್ತೆ ಶಾಸ್ತ್ರ ಹೇಳಿದಾಗೆ ಇಲ್ಲ. ಹಾಗಾಗಿ ಇದು ಮುಖ್ಯ, ಇದನ್ನು ಬರ್ತಗೊಳ್ಳಿ. ಎಸ್. ಅನುದ್ವೇಗಾಕರಂ ವಾಕ್ಯಂ ಸತ್ಯಂ ಪ್ರಿಯಾಹಿತಂ ಚಯತ್ ಸ್ವಾಧ್ಯಾಯ ಅಭ್ಯಾಸಾನಂ ಚೈವ ವಾನ್ಮಯಾಂತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರ ಮನಸ್ಸನ್ನು ಕಳಕದ ಮಾತುಗಳನ್ನಾಡುವ, ಕ್ರಮ ತಪ್ಪದ ವೇದ ಸಾಹಿತ್ಯ ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಪ್ರಭುಪಾದ ಹೇಳ್ತಾರೆ, ಅಜಾಗ್ರ ವೃತ್ತಿ. ಅಜಾಗ್ರ ವೃತ್ತಿ ಅಂದ್ರೆ, ಈಗ ಈ ಕಪ್ಪೆ ಎಂತ ಮಾಡ್ತಾರೆ ಅಂದ್ರೆ, ಅಲ್ಲ, ಈ ಹಾವು
ಆ ಒಂದು ಹೋಲನ್ನು ಮಾಡಿರ್ತದೆ, ಮತ್ತೆ ಈ ರ್ಯಾಟ್ ಬಂದು ಅದನ್ನು ತಿಂತದೆ, ಈ ಮುಂಗುಸಿ ಬಂದು ಅದನ್ನು ತಿಂತದೆ. ಅದೇ ರೀತಿ ಅದಕ್ಕೆ ಹೇಳುವಂಥದ್ದು ಅಜಾಗೃತಿ. ಪ್ರಭುಪಾದ ಹೇಳ್ತಾರೆ, ಈ ಸೋಕಾಲ್ಡ್ ಸೈಂಟಿಸ್ಟ್ನವರು ಎಲ್ಲ ನಮಗೆ ಬೇಕಾದ ಮಾಡಿದ್ದಾರೆ, ನಾವು ಇದನ್ನು ಯೂಸ್ ಮಾಡುವ, ಕೃಷ್ಣ ಭಜನೆಗೆ ಮಾಡುವ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಈ ಮಾತು ಕಪ್ಪೆ ಅಂತ ಮಾಡುವಂಥದ್ದು, ಕಪ್ಪೆ ವಾಕ್ 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 ಹೇಳುವಂಥದ್ದು, ಅದು ಇನ್ವೈಟ್ ಮಾಡೋದಂತೆ ಹಾವು ಬಂದು ಮತ್ತೆ ಅದನ್ನು ತಿಂತದೆ. ಅದೇ ರೀತಿ ಈ ಕಲಿಯುಗದಲ್ಲಿ ಎಲ್ಲರೂ ಮಾತಾಡುದು, ಎಂತ ಮಾತಾಡುದು? ಈ ಗ್ರಾಮ್ಯ ಕಥಾ. ಚೇತನ ಹೇಳ್ತಾರೆ, ಗ್ರಾಮ್ಯ ಕಥಾನ ಕೈಬೆ, ಗ್ರಾಮ್ಯ ಕಥಾನ ಶುಣಿಬೆ. ಗ್ರಾಮ್ಯ ಕಥಾ ನಾವು ಹೇಳು ಕೂಡಬಾರ್ದು, ಅದನ್ನು ಕೇಳಲು ಕೂಡಬಾರ್ದು. ಆದ್ರೆ 99% ಮಾತಾಡೋದು ಇದೆ. ನಿನ್ನೆ IPL ಅಲ್ಲಿ ಇದಾಯ್ತು, ನಿನ್ನೆ ಕ್ರಿಕೆಟ್ ಅಲ್ಲಿ ಇದಾಯ್ತು, ನಿನ್ನೆ ಆ ಫಿಲ್ಮ್ ಸ್ಟಾರ್ ಹೀಗೆ ಮಾಡಿದ, ನಿನ್ನೆ ಆ ಪೊಲಿಟಿಷಿಯನ್ ಅಲ್ಲಿಗೆ ಅವ ಗೆದ್ದ, ಇಲ್ಲಿ ನಾವು ಮಾತಾಡೋದು ಇದೆ. ಇದು ಹೇಳೋದು ಗ್ರಾಮ್ಯ ಕಥಾ. ಅದು ನಮ್ಗೆ ಏನು ಪ್ರಯೋಜನ ಇಲ್ಲ. ಅದು ನಾವು ಗ್ರಾಮ್ಯ ಕಥಾ ಅಲ್ಲ, ಕೃಷ್ಣ ಕಥಾ ಹೇಳ್ಬೇಕು. ಹಾಗಾಗಿ ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಈಗ ಹೇಗಂದ್ರೆ ನಾವು ಯಾವಾಗಲೂ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ನಾವು ಹೊಗಳ್ತೇವೆ, ಜನ ಎಂತ ಒಳ್ಳೆ ಜನ ಅಂದ್ರೆ ನಾವು ಹೊಗಳ್ತೇವೆ. ಮತ್ತೆ ಮಾತಾಡುವಾಗ ಮತ್ತೆ ನೆಕ್ಸ್ಟ್ ಡೇ ನಾವು ಹೇಳ್ತೇವೆ, ನಾನು ಎಣಿಸಿದ್ ಮಾರ ಒಳ್ಳೆ ಜನ, ಮಾತ ಒಂದು 3rd ಕ್ಲಾಸ್, ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಮಾತಲ್ಲಿ ನಾವು ಜಡ್ಜ್ ಮಾಡ್ಬೋದು ಎಂತ ಅಂತ. ಈಗ ನೋಡಿ, ಪ್ರಭುಪಾದ ಹೇಳ್ತಾರೆ, ಮಾತನ್ನು ನಾವು ಕೃಷ್ಣ ಕಥೆಗೆ ಯೂಸ್ ಮಾಡ್ಬೇಕಂತೆ. ಯಾಕಂದ್ರೆ ಇದಕ್ಕೆ ಉಪದೇಶಾಂತದಲ್ಲಿ ಶ್ಲೋಕ ಉಂಟು, ವಾಚೋ ವೇಗಂ ಮನಸಾ ವೇಗ ಕ್ರೋಧಂ ಜೀವ ವೇಗಂ ಉದರಪ್ರಸ್ಥ ವೇಗಂ ಏತಾನ್ ವೇಗಂ ವಿಷಯ ತದೀರ ಸರ್ವಂ ಅಭಿಮಾ ಪ್ರತ್ಯುಂಸ ಶಿಷ್ಯ. ಅಂದ್ರೆ ಮೈನ್ ಇರುವುದು ಈ ಬಾಯಿಯಲ್ಲಿ ನಾವು ಒಂದು ಕೃಷ್ಣ ಪ್ರಸಾದ ತಿನ್ಬೇಕು, ಮತ್ತೆ ಬಾಯಲ್ಲಿ ಕೃಷ್ಣನ ಬಗ್ಗೆ ಮಾತಾಡ್ಬೇಕು. ಈ ಬಾಯಿಗೆ ನಾವು ಕಡಿವಾಣ ಹಾಕಿದ್ರೆ ಎಲ್ಲವೂ ಸರಿ ಆಗ್ತದೆ. ಈಗ ಯುಧಿಷ್ಠಿರ ಮಹಾರಾಜ್ ಬಗ್ಗೆ ಈ ಭಾಗವತಮಲ್ಲಿ ಮೊದಲ ಸ್ಕಂದದಲ್ಲಿ ಉಂಟು. ಯುಧಿಷ್ಠಿರ ಮಹಾರಾಜ್ ರಾಜಋಷಿ ಆಗಿದ್ರು. ಯುಧಿಷ್ಠಿರ ಮಹಾರಾಜಿಂದ ಕಲಿಯುವಂಥದ್ದು ತುಂಬಾ ಉಂಟು. ಯುದ್ಧ ಎಲ್ಲ ಆಗ್ತದೆ, ಕೃಷ್ಣ ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ ಯುಧಿಷ್ಠಿರ ಮಹಾರಾಜ್ ನೀನು ರಾಜ ಆಗುವಂತ. ಯುಧಿಷ್ಠಿರ ಮಹಾರಾಜ್ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಲಾಸ್ಟ್ಗೆ ಕೃಷ್ಣನಿಗೆ ಗೊತ್ತುಂಟು, ಅಂದ್ರೆ ಭೀಷ್ಮನಿಂದ ಹೇಳಿಸ್ತಾನೆ, ಮತ್ತೆ ಯುಧಿಷ್ಠಿರ ಮಹಾರಾಜ್ ಹೋಗ್ತಾರೆ. ನೋಡಿ, ಭೀಷ್ಮ 2 ವಿಷಯ ಹೇಳಿದ್ದಾರೆ ಯುಧಿಷ್ಠಿರ ಮಹಾರಾಜ್ಗೆ. ಒಂದು ಹೇಗೆ ರಾಜ್ಯವನ್ನು ಮಾಡುವಂಥದ್ದು, ಇದು ಮಹಾಭಾರತದಲ್ಲಿ ಉಂಟು. ಅದನ್ನು ಓದಿದ್ರೆ ನಿಮ್ಗೆ ಒಳ್ಳೆ, ಅಂದ್ರೆ ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಅವರಿಗೆ ಒಳ್ಳೆ ರೂಲ್ ಮಾಡ್ಬೋದು. ಅಂದ್ರೆ ಯುಧಿಷ್ಠಿರ ಮಹಾರಾಜ್ಗೆ ಭೀಷ್ಮ ಪಿತಾಮಹ ಹೇಳಿದರು. ಮತ್ತೆ ಭೀಷ್ಮ ಪಿತಾಮಹ ಕೃಷ್ಣನ ಬಗ್ಗೆ ಹೇಳಿದ್ದಾರೆ, ಅದು ಭಾಗವತಮಲ್ಲಿ ಉಂಟು. 2 ವಿಷಯ ಹೇಳಿದ್ದಾರೆ ಭೀಷ್ಮ ಪಿತಾಮಹ ಕೃಷ್ಣನ ಭಕ್ತಿ ಬಗ್ಗೆ. ಈಗ ಇದಕ್ಕೆ ನಾನು ಒಂದು ಆಡ್ ಮಾಡ್ತೇನೆ. ಈಗ ಮೊನ್ನೆ ಈ 6 ತಿಂಗಳ ಮುಂಚೆ ಇಲ್ಲಿ ಒಬ್ಬ ಸಣ್ಣ ಹುಡುಗ, 22 ವರ್ಷ ಆಗಿರ್ಬೋದು, ಅಂದ್ರೆ ಕಾಲೇಜ್ ಆದದಷ್ಟೇ, ಅವ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿದು ಯಾರೋ ಬರ್ಲಿಕ್ಕೆ ಆಗಾಗ ಒಂದು ಬ್ಯಾನರ್ ಇತ್ತು. ಒಂದು ಸಾಧಾರಣ ಒಂದು 25 ಬ್ಯಾನರ್ ಇತ್ತು, ಅವ ಹೀಗೆ ಮಾಡಿ ಹೀಗೆ ಮಾಡುವಂತ. ಮತ್ತೆ ಒಂದು ಇಂಟರ್ವ್ಯೂ ಕೂಡ ಇತ್ತು. ಇಂಟರ್ವ್ಯೂ ಅಲ್ಲಿ ಅವ್ರು ಕೇಳಿದ್ರು, ಎಸ್ ನೀನು ಎಂತ, ನಿಂದು ಡ್ರೀಮ್ ಕನಸು ಅಂತ. ನಾನು MP ಆಗ್ತೇನೆ, MP ಆಗಿ ನನಗೆ ದೇಶದ ಸೇವೆ ಮಾಡಬೇಕು. ನೋಡಿ, 6 ತಿಂಗಳಾದಷ್ಟೇ ಅವ ಈ ಪೊಲಿಟಿಕ್ಸ್ ಬಂದು. ಈಗಲೇ ಒಂದು ಇಚ್ಛೆ, ಅವನಿಗೆ ಅರ್ಹತೆ ಇಲ್ಲ, ಆದ್ರೆ ಒಂದು ಇಚ್ಛೆ ಅಷ್ಟು. ಪ್ರಭುಪಾದ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಆದ್ರೆ ಇಲ್ಲಿ ಅಂತಂದ್ರೆ ಯುಧಿಷ್ಠಿರ ಮಹಾರಾಜಿಗೆ ಅರ್ಹತೆ ಇತ್ತು, ಆದ್ರೆ ಅವರು ನನಗೆ ಅರ್ಹತೆ ಇಲ್ಲ ಅಂತ. ಎಷ್ಟು ನೋಡಿ, ಅಜಗಜಾಂತರ ವ್ಯತ್ಯಾಸ ಉಂಟು. ಆ ಹುಡುಗನಿಗೆ ಅರ್ಹತೆ ಇಲ್ಲ, ಆದ್ರೂ ಕೂಡ ನಾನು MP, ನೆಕ್ಸ್ಟ್ ಒಂದು ಕನಸು MP. ಇವರಿಗೆ ಅರ್ಹತೆ ಉಂಟು, ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ನಾನು ರಾಜ ಆಗುವುದಿಲ್ಲ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಅವರು ಶುದ್ಧ ಭಕ್ತರು. ಮತ್ತೆ ಕಡೆಗೆ ಒಪ್ತಾರೆ, ಆ ಭೀಷ್ಮ ಪಿತಾಮಹ ಹೇಳಿದಕ್ಕೆ ಒಪ್ತಾರೆ. ಮತ್ತೆ ಎಂತಾಗ್ತದೆ ಅಂದ್ರೆ, ಈ ಗಾಂಧಾರಿ ಮತ್ತೆ ಧೃತರಾಷ್ಟ್ರವನ್ನು ಅರಮನೆಯಲ್ಲಿ ಹೇಳ್ತಾರೆ. ಮತ್ತೆ ಖಾಲಿ ಹೇಳುವುದಲ್ಲ, ನಮ್ಮಾಗೆ ಹಿಪೋಕ್ರೇಟ್ ಅಲ್ಲ. ಹಿಪೋಕ್ರೇಟ್ ಅಂದ್ರೆ ನಾವು ಈಗ ಯಾರಾದ್ರೂ ಹೇಳ್ತೇವೆ ಸಂಬಂಧವನ್ನು, ನೀವು ದಯವಿಟ್ಟು ನೀವು ನಮ್ಮ ಮನೆಗೆ ಬರ್ಬೇಕು, ನೀವು ನೋಡಿ ಎಲ್ಲಿಯಾದ್ರೂ ಹೋಗುವಾಗ ಬನ್ನಿ. ಮತ್ತೆ ಅವ್ರು ಬರ್ತಾರೆ. ಬರುವಾಗ ನಾವು ಯಾವಾಗ ಹೋಗುದು ಮಾರೆ, ಡೈಲಿ ಬಂಗೆ ನಾವು ಅಡಿಗೆ ಮಾಡಿ ಕೊಡ್ಬೇಕು, ಸಾಕು ನಾನು ಮನಸ್ಸಲ್ಲಿ ನಾವು ಹೇಳ್ತೇವೆ. ಇದು ನಾವು ಹಿಪೋಕ್ರೇಟ್. ನಾವು ಹೇಳ್ತೇವೆ ಅಲ್ಲಿ ಮನೆಗೆ ಬನ್ನಿ ಅಂತ. ಮನೆಗೆ ಬಂದ ಮೇಲೆ ನಮ್ದು ಬೇರೆ, ನಮ್ಗೆ ಅವ್ರ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಯುಧಿಷ್ಠಿರ ಮಹಾರಾಜ ಹಾಗೆ ಮಾಡಲಿಲ್ಲ. ಡೈಲಿ ಬೆಳಿಗ್ಗೆ ಬಂದು
ಧೃತರಾಷ್ಟ್ರನಾಥ, ನೀವು ಹೇಗಿದ್ದೀರಾ, ಎಲ್ಲವೂ ಸರಿ ಉಂಟಲ್ಲ, ನಿಮ್ದು ಎಂತ ಸೇವೆ ಮಾಡ್ಬೇಕಾ, ಈ ರೀತಿ ಕೇಳ್ತಾ ಇದ್ದಂತೆ. ಪ್ರಭುಪಾದ ಹೇಳ್ತಾರೆ, ನೋಡಿ, ನಿಮ್ಗೆ ಯಾರಾದ್ರೂ ನಿಮ್ಮ ಜೀವನ ಪೂರ್ತಿ ನಿಮಗೆ ಕಷ್ಟ ಕೊಟ್ಟು ಮತ್ತೆ ನಿಮಗೆ ಈ ರೀತಿ ಮಾಡ್ಲಿಕ್ಕೆ ಆಗ್ತದ? ನಮ್ಮ ಜನ್ಮದಲ್ಲಿ ಆಗ್ಲಿಕ್ಕಿಲ್ಲ. ಇದು ಯುಧಿಷ್ಠಿರ ಮಾಡಿದ ಮಹಾರಾಜ್ ಮಾಡಿದ್ದು ನಮ್ಮ ಜನ್ಮದಲ್ಲಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಧೃತರಾಷ್ಟ್ರ ಅವರಿಗೆ ಸಣ್ಣದಿಂದ ಕಷ್ಟವೇ ಕೊಟ್ಟದ್ದು, ಆದ್ರೂ ಕೂಡ ಇದು ಮಾಡಿದ್ದಾರೆ. ಯಾಕಂದ್ರೆ ಅವರು ಶುದ್ಧ ಭಕ್ತರು. ಇದು ನಾವು ಕಲಿಯುವಂಥದ್ದು. ಮತ್ತೆ ಎಂತ ಆಗ್ತದೆ ಅಂದ್ರೆ, ವಿದುರ ಧೃತರಾಷ್ಟ್ರನ ತಮ್ಮ ವಿದುರ ಈ ಕುರುಕ್ಷೇತ್ರ ಯುದ್ಧ ಆಗುವಾಗ ಕಾಡಿಗೆ ಹೋಗಿರ್ತಾರೆ. ಸಾರಿ, ತೀರ್ಥಯಾತ್ರೆಗೆ, ಕಾಡಿಗೆಲ್ಲ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಮತ್ತೆ ಅವರು ಬರ್ತಾರೆ. ಬಂದ ಕೂಡಲೇ ನೋಡ್ತಾರೆ ಧೃತರಾಷ್ಟ್ರನನ್ನು. ನೋಡಿ, ಅವರು 2 ಬಾರಿ, ಇದಕ್ಕಿಂತ ಮುಂಚೆ 2 ಬಾರಿ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದಾರೆ. ಈಗ ಯಾರು ಮೊನ್ನೆ ಹೇಳಿದ್ರು, ಧೃತರಾಷ್ಟ್ರನಿಗೆ ಯಾಕೆ ಅವರು ಹೇಳಿಲ್ಲ ಅಂತ. ವಿದುರ 2 ಬಾರಿ ಉಪದೇಶ ಮಾಡಿದ್ದಾನೆ. ಆದ್ರೆ ತಮ್ಮ ಗುಣದವರಿಗೆ ನೀವು ಎಷ್ಟೇ ಉಪದೇಶ ಮಾಡಿದ್ರು ಕೂಡ ಅವರು ಒಂದು ಕಿವಿಯಲ್ಲಿ ಕೇಳುವುದು, ಇನ್ನೊಂದು ಕಿವಿಯಲ್ಲಿ ಬಿಡುವುದು. 2 ಬಾರಿ ಉಪದೇಶ ಮಾಡಿದ್ದಾರೆ, ಕೇಳಿಲ್ಲ. ಪ್ರಭುಪಾದ ಹೇಳ್ತಾರೆ, ನಾವು ವಿದುರರಿಂದ ಕಲಿಯುವಂಥದ್ದು ಎಂತ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾವಾಗಲೂ ಸೋಲ್ತೇವೆ ಅಂತ ಬಿಡ್ಲಿಕ್ಕಿಲ್ಲ ಅಂತೆ. ಸೋಲನ್ನು ಒಪ್ಲಿಕ್ಕಿಲ್ಲ. ಅಂದ್ರೆ ಪ್ರಯತ್ನ ಮಾಡ್ತಾ ಇರ್ಬೇಕು. 2 ಬಾರಿ ಪ್ರಯತ್ನ ಮಾಡಿದ್ರು, ಸಕ್ಸಸ್ ಆಗ್ಲಿಲ್ಲ. 3ನೇ ಬಾರಿ ನೋಡಿದ್ರು, ಈಗ ಒಳ್ಳೆ ಚಾನ್ಸ್ ಅಂತ ಅವರು ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗಿ ಫಸ್ಟ್ಗೆ ಹೇಳಿದವರು, ನೀನು ಶತ್ರುನ ಮನೆಯಲ್ಲಿ ಅವನು ಹಾಕಿದ ಊಟವನ್ನು ಮಾಡ್ತಾ ಇದೆಯಲ್ಲ, ನೀನು ನಾಯಿಗಿಂತ ಕಡೆ, ನಿನಗೆ ನಾಚಿಗೆ ಮಾನ ಮರ್ಯಾದೆ ಯಾವುದು ಇಲ್ಲವ? ನೀನು ಒಬ್ಬರಿಗೆ ಜೀವನ ಪೂರ್ತಿ ಕಷ್ಟಪಟ್ಟದ್ದು, ಈಗ ಅವ ಹಾಕಿದ ಊಟವನ್ನು ಮಾಡ್ತಾ ಇದೆಯಲ್ಲ, ಅವನ ಎಂಜಲ್ ತಿಂತಾ ಇದೆಯಲ್ಲ, ನಿನಗೆ ನಾಚಿಗೆ ಮಾನ ಮರ್ಯಾದೆ ಯಾವುದಿಲ್ವಾ ಅಂತ ಕೇಳಿದ. ಇದನ್ನು ಕೇಳಿ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ಸ್ವಲ್ಪ ಸ್ಟ್ರಾಂಗ್ ಇತ್ತಂತೆ. ಯಾರ್ದು? ಯಾಕೆಂದ್ರೆ ಅವನ ಜ್ವರ 105 ಡಿಗ್ರಿ ಇತ್ತು ಧೃತರಾಷ್ಟ್ರಂದು. ಹಾಗಾಗಿ ಮೆಡಿಸಿನ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಆಗ ಹೇಳುವಾಗ ಧೃತರಾಷ್ಟ್ರ ಅದನ್ನು ಸೀರಿಯಸ್ ಆಗಿ ತಗೊಂಡ. ಹಾಗಾಗಿ ನಾವು ಪ್ರಚಾರದಲ್ಲಿ ಅಂದ್ರೆ ಹೋಪ್ ಅನ್ನು ಬಿಡಬಾರ್ದಂತೆ. ಒಂದಲ್ಲ ಒಂದು ದಿವಸ ಭಕ್ತನಾಗ್ತಾನೆ. ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಮತ್ತೆ ಧೃತರಾಷ್ಟ್ರನಿಗೆ ನಾನು ತಪ್ಪು ಮಾಡ್ತೇನೆ ಅಂತ ಗೊತ್ತಾಗ್ತದೆ. ಗಾಂಧಾರಿಯನ್ನು ಕರ್ಕೊಂಡು ಅವ ಮನೆ ಬಿಟ್ಟು ಹೋಗ್ತಾನೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಯುಧಿಷ್ಠಿರ ಮಹಾರಾಜ್ ಗೊತ್ತಿಲ್ಲ. ಯುಧಿಷ್ಠಿರ ಮಹಾರಾಜ್ ಬರ್ತಾರೆ, ಬಂದು ನೋಡ್ತಾರೆ, ಧೃತರಾಷ್ಟ್ರ ಇಲ್ಲ, ಗಾಂಧಾರಿ ಇಲ್ಲ. ಯುಧಿಷ್ಠಿರ ಮಹಾರಾಜ್ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ಕೃಷ್ಣ, ನನ್ನಿಂದ ದೊಡ್ಡ ತಪ್ಪಾಯ್ತು, ನನಗೆ ಕೃಷ್ಣನ ಈ ಧೃತರಾಷ್ಟ್ರನ ಸರಿಯಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ, ಆದ ಕಾರಣ ಹೋದ್ರು. ಆಕ್ಚುಲಿ ಓದೋದಾಗೆ ಅಲ್ಲ, ಆದ್ರೂ ಕೂಡ ಶುದ್ಧ ಭಕ್ತರ ಮೆಂಟಾಲಿಟಿ ಇದು. ಪ್ರಭುಪಾದ ಹೇಳ್ತಾರೆ, ಇದು ಯುಧಿಷ್ಠಿರ ಮಹಾರಾಜನ ಗುಣ. ನಾವು ಯುಧಿಷ್ಠಿರ ಮಹಾರಾಜನಿಂದ ಕಲಿಯುವಂಥದ್ದು ತುಂಬಾ ಉಂಟು. ಈ ನೆಲೆಗೆ ನಾವು ಬಂದ್ರೆ ನಾವು ಭಕ್ತರು. ಈ ಯುಧಿಷ್ಠಿರ ಮಹಾರಾಜ ನೆಲೆಗೆ ನಾವು ಬರ್ಬೇಕು. ಆದ್ರೆ ಇದಕ್ಕೆ ನಾವು ಭಕ್ತಿಯಲ್ಲಿ ಸಾಧನೆ ಮಾಡಬೇಕು. ಎಸ್, ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮಸಮಯ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಇಲ್ಲಿ ನೋಡಿ, ಇದು ಶುಕಮುನಿ, ಶುಕದೇವ ಗೋಸ್ವಾಮಿ ಮತ್ತು ಇದು ವೇದವ್ಯಾಸರು. ಶುಕಮುನಿ ಅಂದ್ರೆ ಅವರು ಮುಕ್ತಾತ್ಮರು. ಅವ್ರ ಬಟ್ಟೆ ಎಲ್ಲ ಹಾಕ್ತಾ ಇರಲಿಲ್ಲ. ಮತ್ತೆ ದಿವಸದಲ್ಲಿ ಅವರು ಅಂದ್ರೆ ಯಾರಾದ್ರೂ ಗೃಹಸ್ಥರ ಮನೆಗೆ ಹೋಗಿ ಈ 2 ಕೈಯಲ್ಲಿ ಸ್ವಲ್ಪ ಹಾಲು ತೆಗಿತಾ ಇದ್ರು, ಅಷ್ಟೇ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಅನುಸರಣೆ, ಅನುಕರಣೆ. ನಮ್ಗೆ ಈಗ ಇವರು ಕೂಡ ಮಾಡಿದ್ದಾರೆ. ಯಾರು? ಶುಕದೇವ್ ಗೋಸ್ವಾಮಿ ದಿವಸದಲ್ಲಿ ಇಷ್ಟೇ ಹಾಲು ಕುಡಿದ್ರೆ ನಾವು ಕುಡಿಯೋದು ಆಗಿಲ್ಲ. ಹಾಗೆ ಅವ್ರು ಮುಕ್ತಾತ್ಮರು. ನಮ್ಗೆ ಅನುಸರಣೆ ಮಾಡ್ಬೇಕು, ಅನುಕರಣೆ ಮಾಡ್ಲಿಕ್ಕಿಲ್ಲ. ಈಗ ಇಲ್ಲಿ ಒಂದು ಸಿಚುವೇಶನ್ ಎಂತ ಅಂದ್ರೆ, ಶುಕಮುನಿ ಯಾವ ಮನೆಗೆ ಹೋಗ್ತಾರೆ, ಎಲ್ಲರೂ ಕಾಯ್ತಾ ಇದ್ರಂತೆ, ಎಲ್ಲ ಗೃಹಸ್ಥನವರು. ಅಂದ್ರೆ ಶುಕಮುನಿ ಬರ್ಬೇಕು. ಯಾಕಂದ್ರೆ ಅವ್ರು ಯಾವ ಮನೆಗೆ ಬರ್ತಾರೆ ಅಲ್ಲಿ ಅವರು ಹಾಲಿಗೆ ಬರುವುದಲ್ಲ, ಅವರು ಅಲ್ಲಿಗೆ ಅವನಿಗೆ ಅದು ಅವನ ಭಾಗ್ಯ, ಅವರ ಮನೆಯಲ್ಲಿ ಹಾಲು ಕುಡಿಯುವಂತ. ಮತ್ತೆ ಅವರು ಕೃಷ್ಣ ಬಗ್ಗೆ ಹೇಳ್ತಾ ಇದ್ರು, ಕೃಷ್ಣ ಪ್ರಚಾರ ಮಾಡ್ತಾ ಇದ್ರು. ಮತ್ತೆ ಅವರು ಹೀಗೆ ಹೋಗುವಾಗ, ಒಂದು ಕಡೆ ಹೋಗುವಾಗ ಹೆಂಗಸರು ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡುವಾಗ ಅವರು ಬಟ್ಟೆಯನ್ನು ಹಾಕಲಿಲ್ಲ, ಹಾಗೆ ಸ್ನಾನ ಮಾಡ್ತಾ ಇದ್ದಾರೆ. ಆಕ್ಚುಲಿ ನೋಡಿ,
ಶುಕಮುನಿ ಎಂತ ಬಟ್ಟೆ ಹಾಕಲಿಲ್ಲ, ಹೆಂಗಸರು ಕೂಡ ಏನು ಅದನ್ನು ಉದ್ಯೋಗಗೊಳ್ಳಲ್ಲ. ಅದೇ ನೆಕ್ಸ್ಟ್ ಅವರ ತಂದೆ ನೋಡಿ, ಅವ್ರಿಗೆ ತುಂಬ ಪ್ರಾಯ ಆಗಿತ್ತು, ವೇದವ್ಯಾಸರು. ಅವರು ಬರುವಾಗ ಅವರು ಸೀರೆಯನ್ನು ಹಾಕಿದ್ರು. ಪ್ರಭುಪಾದ ಹೇಳ್ತಾರೆ ಇದು ಯಾಕೆ ಅಂತ. ಯಾಕೆಂದ್ರೆ ಈಗ ನಮ್ಮ ಪ್ರಕಾರ ಈಗ ಶುಕಮುನಿ ಮುಕ್ತಾತ್ಮ, ವೇದವ್ಯಾಸರು ಮುಕ್ತಾತ್ಮ ಅಲ್ಲ, ಹಾಗೆ ಅಲ್ಲ, ಇಬ್ಬರು ಕೂಡ ಮುಕ್ತಾತ್ಮರೇ. ಯಾಕೆಂದ್ರೆ ವೇದವ್ಯಾಸರ ಮಗ, ವೇದವ್ಯಾಸರು ಈ ಭಾಗವತಮ್ಮನ ಅವರಿಗೆ ಹೇಳಿದ್ರು, ಹಾಗಾಗಿ ಅವರು ಕೂಡ ಮುಕ್ತಾತ್ಮ. ಆದ್ರೆ ಪ್ರಭುಪಾದ ಹೇಳ್ತಾರೆ ವೇದವ್ಯಾಸರು ಗೃಹಸ್ಥನಾಗಿದ್ದ, ಹಾಗಾಗಿ ಗೃಹಸ್ಥನಾಗಿರುವ ಕಾರಣ ಅವನಿಗೆ ಡಿಫ್ರೆನ್ಸಿಯೇಷನ್ ಇರ್ಬೇಕಂತೆ, ಹುಡುಗ ಯಾರು ಹುಡುಗಿ ಯಾರು. ಆದ್ರೆ ನಮ್ಮ ಶುಕಮುನಿ ಬ್ರಹ್ಮಚಾರಿ ಮತ್ತು ಅವರ ಸನ್ಯಾಸಿ ಅಂದ್ರೆ ಉನ್ನತ ಮುಕ್ತಾತ್ಮರು, ಅವರಿಗೆ ಆ ಡಿಫ್ರೆನ್ಸಿಯೇಷನ್ ಇಲ್ಲ. ಹಾಗಾಗಿ ಈ ಗೃಹಸ್ಥನಾದವನಿಗೆ ಆ ಡಿಫ್ರೆನ್ಸಿಯೇಷನ್ ಇರಬೇಕು, ಹೆಂಗಸ ಯಾರು ಗಂಡಸ ಯಾರು ಅಂತ ಇಲ್ಲಿ ಹೇಳ್ತಾ ಇದೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತತ್ ಇಹ ಪ್ರೋಕ್ತಂ ರಾಜಸಂ ಛಲಂ ಅಧ್ರುವಂ. ದಂಭಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗ್ತದೆ. ನೋಡಿ, ತಾಮಸ ತಪಸ್ಸು ಅಂದ್ರೆ ಇನ್ನೊಬ್ಬರಿಗೆ ಕೂಡ ಹಿಂಸೆ, ಪರಮಾತ್ಮನಿಗೆ ಕೂಡ ಹಿಂಸೆ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳ ಕರ್ತವ್ಯವನ್ನು ಮಾಡುವ ದಾನವು ಸಾತ್ವಿಕ ದಾನ. ಅಂದ್ರೆ ಈ ಪುಸ್ತಕ ವಿತರಣೆ ಇದು ನಿಜವಾದ ದಾನ, ದಾನದಲ್ಲಿ ಶ್ರೇಷ್ಠ ದಾನ. ಇದಕ್ಕೆ ನಾನು ನನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈ 2015 ಈ ದಸರಾ ಟೈಮಲ್ಲಿ ನಾನು 10 ದಿವಸ ಇಲ್ಲಿ ಒಂದು ಕುದ್ರೋಳಿ ಟೆಂಪಲ್ ಉಂಟು, ಅಲ್ಲಿ ನಾನು ಪುಸ್ತಕ ವಿತರಣೆ ಮಾಡ್ತಾ ಇದ್ದೆ. ಆಗ ಎಂತ ಆಯ್ತು ಅಂದ್ರೆ, ಮೊದಲ ದಿನ, ಏಕೆಂದ್ರೆ ಈ ಪುಸ್ತಕ ವಿತರಣೆ ಮಾಡುವಾಗ ನಮ್ದು ಗಾಡಿ ಇತ್ತು, ಅಲ್ಲಿ ಒಂದು ಇಬ್ಬರು ಇದ್ರು, ನಾನು ಇಲ್ಲಿ ಓಪನ್ ಆಗಿ ಮಾಡ್ತಾ ಇದ್ದೆ. ಅಲ್ಲಿ ಎಲ್ಲರೂ ಈ ಬೆಲೂನ್ ಮಾರುವವರು ಮತ್ತೆ ಈ ಮಕ್ಕಳಿಗೆ ಆಟದ ಸಾಮಾನು ಮಾರು, ನಾನು ಕೂಡ ಅದರಲ್ಲೂ ಒಟ್ಟಿಗಿರುವಾಗ ಒಬ್ರು PWD ಸೂಪರಿಂಟೆಂಡೆಂಟ್ ಬಂದ್ರು. ನನಗೆ ಅವ್ರ ಪರಿಚಯ ಇತ್ತು, ನಾನು ಅವರಿಗೆ ಹರೇ ಕೃಷ್ಣ ಹೇಳಿದೆ, ಅವ್ರಿಗೆ ಗೊತ್ತಾಗ್ಲಿಲ್ಲ, ಹೋದ್ರು. ಮತ್ತೆ ಸೆಕೆಂಡ್ ಡೇ ಕೂಡ ಬಂದ್ರು, ನಾನು ಹರೇ ಕೃಷ್ಣ ಹೇಳಿದೆ, ಹೋದ್ರು. 3 ದಿವಸ ನಾನು ಅವ್ರಿಗೆ ಹರೇ ಕೃಷ್ಣ ಹೇಳಿದೆ, ಮತ್ತೆ ಎಂತಾಯ್ತು ಅಂದ್ರೆ ಹೊರಗೆ ಬಂದು ನನ್ನ ಹತ್ರ, ಸಾರಿ ನಾನು 2 ದಿವಸ ನಿಮ್ಮನ್ನು ನೋಟಿಸ್ ಮಾಡಲಿಲ್ಲ, ಇದು ನನಗೆ 3 ದಿವಸ ಗೊತ್ತಾಯ್ತು ಅಂತ. ನಾನು ಎನಿಸಿದ್ದು ಇದೇ ಎಂತ ಅಂದ್ರೆ ಭಿಕ್ಷುಕರ ಅಂದ್ರೆ ಸಾರಿ ಈ ಬೆಲೂನ್ ಮಾರುವವರು ಮತ್ತೆ ಆಟದ ಅವರಂತ ಎನಿಸಿದ್ದು, ನಿಮ್ಮನ್ನು ಬೇಜಾರು ಮಾಡಬೇಡಿ ಅಂತ ಹೇಳಿದೆ. ನೋಡಿ, ನಾವು ಭಕ್ತರಿಗೆ ಈ ರೀತಿ ಅಂದ್ರೆ ನಾವು ಏನು ಅಲ್ಲ ಅಂತ ನಮ್ಗೆ ಗೊತ್ತುಂಟು, ಕೃಷ್ಣ ಮೈನ್, ನಾವು ಆಕ್ಚುಲ್ ಕೃಷ್ಣ ಇದ್ರು, ನಾವು ಭಿಕ್ಷುಕರ ಅಂತ ಹೇಳಿದೆ. ಹಾಗಾಗಿ ನೀವು ಹೇಳಿದ್ರೆ ನಮ್ಗೆ ಬೇಜಾರಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಇದು ನಮ್ಗೆ ಈ ರೀತಿ ನಮ್ಗೆ ಏಟು ಬಿರ್ಬೇಕು, ಆ ಏಟು ಬಿದ್ದ ಮೇಲೆ ಮಾತ್ರ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದು ಅಂತ ಹೇಳಿದ್ರು. ಹೌದಾ, ಓಕೆ ಸಾರಿ ಗೊತ್ತಿರಲಿಲ್ಲ, ಆಗಿಲ್ಲ ಹೇಳಿದ್ರು. ದೊಡ್ಡ ಪೋಸ್ಟ್, ಯಾಕಂದ್ರೆ ನಾನು ಜನ್ಮಾಷ್ಟಮಿಗೆಲ್ಲ ಹೋಗಿದ್ದೆ, ನನಗೆ ಡೊನೇಷನ್ ಎಲ್ಲ ಕೊಟ್ಟಿದ್ದು. ಮತ್ತೆ ಎಂತಾಯ್ತು ಅಂದ್ರೆ ಕೇಳಿದ್ರು, ನೀವು ಪುಸ್ತಕ ವಿತರಣೆ ಯಾಕೆ ಮಾಡುದು? ನಾನು ಹೇಳಿದೆ, ನಮ್ಮ ಪ್ರಭುಪಾದ ಹೇಳಿದ್ದಾರೆ, ಈ ಪುಸ್ತಕ ವಿತರಣೆ ಮಾಡೋದ್ರಿಂದ ಅನುಗ್ರಹ, ನನ್ನ ವಿಶೇಷ ಅನುಗ್ರಹ ನಿಮಗೆ ಕೊಡ್ತೇನೆ, ನಮಗೆ ಅದು ಪ್ರಭುಪಾದ ವಿಶೇಷ ಅನುಗ್ರಹ ಬೇಕು, ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದೆ. ಓಕೆ, ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ನಾಳೆ ನನ್ನ ಆಫೀಸಿಗೆ ಕೂಡ 1 ಬಾಕ್ಸ್ ತನ್ನಿ ಅಂತ. ಮತ್ತೆ ನಾನು 20 ಬಾಕ್ಸ್ ಕೊಂಡೋದೆ, ಮತ್ತೆ ಅದನ್ನು ಹಣ ಕೊಟ್ಟರು, ಮತ್ತೆ ಅವರು ಎಲ್ಲರಿಗೂ ಅದನ್ನು ಕೊಟ್ಟರು. ಹಾಗಾಗಿ ಜನರಿಗೆ ಇದ್ರ ಬಗ್ಗೆ ನಾವು ತಿಳಿಸಿದ್ರೆ ಜನರು ಇದಕ್ಕೆ ಇದಾಗ್ತದೆ. ಹಾಗಾಗಿ ಈ ಪುಸ್ತಕ ವಿತರಣೆ ಶ್ರೇಷ್ಠ ದಾನ. ಯಾಕೆಂದ್ರೆ ನಾವು ಇನ್ನೊಬ್ಬನಿಗೆ ಕೃಷ್ಣ ಪ್ರಜ್ಞೆ ಕೊಡುವಂಥದ್ದು. ಕೃಷ್ಣ ಪ್ರಜ್ಞೆ ನೋಡಿ, ಪ್ರಭುಪಾದ ಹೇಳ್ತಾರೆ, ಈ ಜಗತ್ತಿನಲ್ಲಿ ಸ್ಕ್ಯಾರ್ಸಿಟಿ ಕಡಿಮೆ ಯಾವುದು? ಕೃಷ್ಣ ಪ್ರಜ್ಞೆ. ಉಳಿದೆಲ್ಲ ಉಂಟು, ಕೃಷ್ಣ ಪ್ರಜ್ಞೆ ಸಿಕ್ಕಿದ್ರೆ ಎಲ್ಲವೂ ಸರಿ ಆಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳ್ತಾರೆ. ನೋಡಿ, ದಾನ ಮಾಡ್ತಿದ್ದಾನೆ, ಸೆಲ್ಫಿ ತೆಗಿತಾ ಇದ್ದಾರೆ, ಇದು ರಾಜಸ ದಾನ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತನೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ನೋಡಿ, ಈ ಹೆಲ್ಪ್, ಐ ನೀಡ್ ಮನಿ ಫಾರ್ ವೀಡ್ ಅಂದ್ರೆ ಗಾಂಜಾ, ಇದಕ್ಕೆ ಕೂಡ ಕೊಡುವವರಿದ್ದಾರೆ, ಇದು ತಾಮಸ ದಾನ. ಎಸ್, ನೋಡಿ, ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಈ ದಾನದ ಮತ್ತು ಈ ಸಾತ್ವಿಕ ದಾನ ಅಂದ್ರೆ, ನೋಡಿ, ನಾವೀಗ ನಮ್ಗೆ ಜಾಗ ಆಗಿದೆ ಕೃಷ್ಣ ಕೃಪೆಯಿಂದ, ದೊಡ್ಡ ಜಾಗ. ಹಾಗಾಗಿ ನಾವೀಗ 10 ಕೋಟಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಮೊನ್ನೆ ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಒಬ್ರು ಅಂದ್ರೆ ಈ ಧರ್ಮಕರ್ತ, ಧರ್ಮಾಧಿಕಾರಿ, ಮುಖ್ಯ ಧರ್ಮಾಧಿಕಾರಿ, ಈ ರೀತಿ ಉಂಟು, ಬೇರೆ ಬೇರೆ ಉಂಟು. ಧರ್ಮಕರ್ತ ಅಂದ್ರೆ 1,08,000,
ಮತ್ತೆ ಇನ್ನೊಂದು 2,56,000 ಮತ್ತೆ 5 ಲಕ್ಷ ಮತ್ತೆ 10 ಲಕ್ಷದುಂಟು. ಅದರಲ್ಲಿ ಇಬ್ಬರು ನನಗೆ ಫೋನ್ ಮಾಡಿದ್ದಾರೆ ಈ ಗ್ರೂಪ್ ಇಂದ. ಹಾಗಾಗಿ ನಿಮ್ಗೆ ಎಂತ ಹೇಳುದು, ಧನ್ಯವಾದ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಕೂಡ ಉಂಟು, ಈ ಕೃಷ್ಣನಿಗೆ ಜಾಗಕ್ಕೆ ಯಾರು ಕೊಡ್ತಾರೆ ಅವನಿಗೆ 100 ಪಟ್ಟು ಜಾಸ್ತಿ ಸಿಗ್ತದೆ. ಹಾಗಾಗಿ ಇಬ್ಬರು ನನಗೆ ಮೊನ್ನೆ ನಾನು ಕೇಳುವಾಗ ನನಗೆ ಮೆಸೇಜ್ ಹಾಕಿದ್ದಾರೆ ಕೊಡ್ತೇನೆ ಅಂತ. ಎಸ್, ಹಾಗಾಗಿ ನಾವು ದೇವಸ್ಥಾನ ಮಾಡ್ತಾ ಇದ್ದೇವೆ. ನಮ್ದು ಈಗ ವಿದಿನ್ 6 months ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ. ನಮಗೆ ಒಂದು ಜಾಗ ಕೂಡ ಸಿಕ್ಕಿದೆ ಮೂಡದಿಂದ. ಮ್ಯಾಂಗ್ಳೂರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ನಮಗೆ ಒಂದು ಅಂದ್ರೆ ಅದಕ್ಕೆ ಕೂಡ ಸ್ವಲ್ಪ ಹಣ ಕೊಟ್ಟು, ಜಾಸ್ತಿ ಕೊಡ್ಲಿಕ್ಕಿಲ್ಲ, ಸ್ವಲ್ಪ ಹಣ ಕೊಡ್ಲಿಕ್ಕೆ. ಈಗ ನಾವು ಟೆಂಪಲ್, ಒಂದು ದೊಡ್ಡ ಟೆಂಪಲ್, ಒಂದು 10 crore ಪ್ರಾಜೆಕ್ಟ್. ಹಾಗೆ ದಯವಿಟ್ಟು ಎಲ್ಲರೂ ಮುಂದೆ ಬಂದು ಕೊಡಿ. ಯಾಕಂದ್ರೆ ಇದು ಸಾತ್ವಿಕ ದಾನ. ಯಾವ ಕೃಷ್ಣನಿಗೆ ಕೊಡುವಂಥದ್ದು ಸಾತ್ವಿಕ ದಾನ. ಉಳಿದದ್ದು ಅಂತಂದ್ರೆ ನೋಡಿ, ಇಲ್ಲಿ ತೋರಿಸ್ತೇನೆ. ಇದು ರಾಜಸಿಕ ದಾನ, ಮತ್ತೆ ಇದು ಸಾತ್ವಿಕ ದಾನ. ನೋಡಿ, ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಯೋಗ್ಯ ದಾನ ಸೇರಿದ ಕಾಲ ಸಾತ್ವಿಕ ದಾನ. ಹಾಗಾಗಿ ಎಲ್ಲರೂ ಸಹಾಯ ಬನ್ನಿ, ಮುಂದೆ ಬಂದು ಸಹಾಯ ಮಾಡಿ. ಯಾಕೆಂದ್ರೆ ಟೆಂಪಲ್ ನಮ್ದಲ್ಲ, ಪ್ರಭುಪಾದ ಹೇಳ್ತಾರೆ. ಈಗ ಹೇಗಂದ್ರೆ ನಾವು ಒಂದು 30-40 ವರ್ಷ ಇರ್ತೇವೆ, ಮತ್ತೆ ನಾವು ಸಾಯ್ತೇವೆ. ಆದ್ರೆ ದೇವರಲ್ಲಿ ಇರ್ತಾರೆ, ಮತ್ತೆ ಎಲ್ಲರನ್ನು ಕರೆದು. ಹಾಗಾಗಿ ದೇವಸ್ಥಾನ ಅನ್ನೋದು ಎಲ್ಲರೂ, ನಮ್ದು ಒಬ್ಬರದಲ್ಲ. ಹಾಗಾಗಿ ಎಲ್ಲರೂ ಮುಂದೆ ಬಂದು ಸಹಾಯ ಮಾಡಿ. ಮತ್ತೆ ಇದರ PDF ಇನ್ನೊಮ್ಮೆ ನಮ್ಮ ಅಡ್ಮಿನ್ ಅವರು ನಿಮ್ಗೆ ಕಳಿಸ್ತಾರೆ. ಎಸ್, ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸೂತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಓಂ ತತ್ಸತ್. ಓಂ ತತ್ಸತ್ ಅಂದ್ರೆ ಪರಿಪೂರ್ಣ ಸತ್ಯ. ಪರಿಪೂರ್ಣ ಸತ್ಯ ಕೃಷ್ಣ. ಈಗ ಆದ್ರಿಂದ ಧರ್ಮಗ್ರಂಥ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸಲಾಗುತ್ತದೆ. ಹಾಗಾಗಿ ಯಜ್ಞ, ದಾನ ನೋಡಿ, ಇಲ್ಲಿ ಕೂಡ ದಾನದ ಬಂತು. ಹಾಗಾಗಿ ಈ ಕೃಷ್ಣನಿಗೆ ಕೊಡುವಂಥದ್ದು, ದೇವಸ್ಥಾನಕ್ಕೆ ಕೊಡುವಂಥದ್ದು ಕೂಡ ಅದು ಸರಿಯಾದ ದಾನ. ಯಾವುದು ಧರ್ಮಗ್ರಂಥಗಳಿಗೆ ಇರುವಂತ ಜ್ಞಾನ. ಅದೇ ನಾನು ಹೇಳಿದಲ್ಲ, ಶಾಸ್ತ್ರ ಮೊನ್ನೆ ಓದಿದೆ. ನೀವೀಗ 1 ಲಕ್ಷ ಕೊಟ್ಟರೆ ದೇವರಿಗೆ, ಕೃಷ್ಣ ದೇವಸ್ಥಾನಕ್ಕೆ, ನಿಮಗೆ 100 ಪಟ್ಟು ಜಾಸ್ತಿ ಸಿಗ್ತದೆ. ಅದರಲ್ಲಿ ಉಂಟು, ಉಲ್ಲೇಖ ಉಂಟು, ನಾನು ಮೊನ್ನೆ ಓದಿದಷ್ಟೇ. ಹಾಗಾಗಿ ಇದರಿಂದ ನಿಮ್ಗೆ ಏನು ಲಾಸ್ ಆಗುದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಮ್ಗೆ ಹೋಯ್ತು ಇಲ್ಲ, ನಿಮಗೆ ಜಾಸ್ತಿ ಸಿಗುವುದು. ಕೃಷ್ಣ ಬೇರೆ ರೀತಿಯಲ್ಲಿ ನಿಮಗೆ ಕೊಡ್ಲಿಕ್ಕೆ ಸಹಾಯ ಮಾಡ್ತಾನೆ. ಹಾಗೆ ಯಾವಾಗಲೂ ಇದು ಓಂ ಇಂದ ಸ್ಟಾರ್ಟ್ ಆಗ್ತದೆ. ಓಂ ಇತಿ ಏತದ್ ಬ್ರಹ್ಮಣೆ ನಿರ್ದಿಷ್ಟ ನಾಮ ಋಗ್ವೇದ. ಓಂ ಅಂದರೆ ವಿಷ್ಣು. ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗುತ್ತದೆ. ಇದು ಮಂಟಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಮನುಷ್ಯನು ಯಾವಾಗ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇದನ್ನು ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ ತತ್ವಮಸಿ ಛಂದೋಗ್ಯ ಉಪನಿಷತ್. ತತ್ ಮುಕ್ತಿಯನ್ನು ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಈ ಕರ್ಮಗಳು ಲೌಕಿಕ ಲಾಭವನ್ನು ಬಯಸದೆ ಸಾಧನೆ ಮಾಡಲು. ತತ್ ಅಂದ್ರೆ ನಿಷ್ಕಾಮ ಕರ್ಮಯೋಗ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ನಾವೀಗ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೇವೆ, ಈ ದೇವಸ್ಥಾನ ಕಟ್ಟಲಿಕ್ಕೆ ನಾವು ಹಣ ಕೊಡುವಾಗ ನಮ್ದು ಯಾವುದೇ ಫಲಾಪೇಕ್ಷೆ ಇಲ್ಲ. ಎಸ್, ನಾನು ಕೊಟ್ಟು ನನಗೆ ಹೀಗೆ ಸಿಗ್ಬೇಕು ಹಾಗೆ ಅಲ್ಲ. ಕೃಷ್ಣ ಕೊಡ್ತಾನೆ, ಅದು ಶಾಸ್ತ್ರದಲ್ಲಿ ಉಂಟು, 100 ಪಟ್ಟು ಕೊಡ್ತಾನೆ. ಆದ್ರೆ ನಮ್ದು ಎಂತ ಕೊಡುವುದಕ್ಕೆ ನಮ್ಗೆ ಕೊಟ್ಟ ಮೇಲೆ ಹೀಗೆ ಸಿಗ್ಬೇಕು ಹಾಗೆ ಅಲ್ಲ. ಕೃಷ್ಣ ಕೊಟ್ಟೆ ಕೊಡ್ತಾನೆ. ಅದು ನಾವು ಫಲಾಪೇಕ್ಷೆ ಇರಬಾರ್ದು. ಬಗ್ಗೆ ಯಜ್ಞ, ತಪಸ್ಸು ಮತ್ತು ದಾನ ಇಂತಹ ಆಧ್ಯಾತ್ಮಿಕ ಉದ್ದೇಶ ಮೋಕ್ಷ ಪಡೆಯುವುದು. ಅರ್ಜುನನೇ, ಭಕ್ತಿ ಸೇವೆ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದಕ್ಕೆ ಸೂಚಿಸಿದ್ದಾರೆ. ಪರಿಪೂರ್ಣ ಸತ್ಯ ಅಂದ್ರೆ ಸತ್. ಇಂಥ ಯಜ್ಞ ಮಾಡುವ ಆತನು ಮತ್ತು ಪರಮ ಪುರುಷನು ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ಸಲ್ಲಿಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ನೋಡಿ, ದಿವ್ಯ ಸ್ವಭಾವ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ದೇವರ ಸುಪ್ರೀತಿಗಾಗಿ, ಪರಮ ಪುರುಷನ ಸುಪ್ರೀತಿಗಾಗಿ. ಈಗ ನೀವು ದೇವಸ್ಥಾನಕ್ಕೆ ಕೊಡುವಂಥದ್ದು ಕೃಷ್ಣನ ಸುಪ್ರೀತಿಗಾಗಿ, ನಿಮ್ಮ ಸುಪ್ರೀತಿಗಾಗಿ ಅಲ್ಲ. ಇದಕ್ಕೆ ಸತ್ ಎಂದು ಕರೆಯುತ್ತಾರೆ. ಸತ್ ಏವ ಸೌಮ್ಯ ಛಂದೋಗ್ಯ ಉಪನಿಷತ್. ಸತ್ ಪೂರ್ಣ ಆಧ್ಯಾತ್ಮಿಕ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ನೋಡಿ, ಇದು ಪರಮಾತ್ಮ ನಾವು ಸೇವೆ ಮಾಡುವಂಥದ್ದು. ನಾವೀಗ ದೇವಸ್ಥಾನಕ್ಕೆ ಹಣ ಕೊಡ್ತಿದ್ದೇವೆ, ಒಂದು ಜಾಗಕ್ಕೆ ಕೊಡ್ತಿದ್ದೇವೆ ಅಂದ್ರೆ ಕನ್ಸ್ಟ್ರಕ್ಷನ್ಗೆ, ಅದು ದೇವರ ಸೇವೆ, ನಮ್ಮ ಇಂಡಿವಿಜುವಲ್ ಇದಲ್ಲ, ಪರಮಾತ್ಮನ ಸೇವೆಗಾಗಿ ನಾವು ಪ್ರತೀಕ. ಈ ಕಾರ್ಯದಲ್ಲಿ ಕರ್ಮಿಯು ನಿತ್ಯನಾಗುತ್ತಾನೆ. ಈ ಕರ್ಮವು ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಇತರ ಫಲವು ನಿತ್ಯತೆಯನ್ನು ಸೂಚಿಸುತ್ತದೆ. ಅಂದ್ರೆ ಇದು ನಿತ್ಯದ ಅಂದ್ರೆ ಇಟರ್ನಲ್. ನಿಮ್ಮಲ್ಲಿ ನೀವೀಗ ದೇವಸ್ಥಾನ ಜಾಗಕ್ಕೆ ಕೊಟ್ರೆ ಅಲ್ಲಿ ಕೃಷ್ಣನ ಅಕೌಂಟ್ ಅಲ್ಲಿ ಆಡ್ ಆಗ್ತದೆ. ಅದು ಇಟರ್ನಲ್, ಸನಾತನ, ಅದು ಹೋಗುದಿಲ್ಲ. ಕೃಷ್ಣ ಮತ್ತೆ ಅದನ್ನು ಉಜ್ಜುದಿಲ್ಲ, ಅದು ಅಲ್ಲೇ ಇರ್ತದೆ, ಆಲ್ವೇಸ್ ಅದು ಇರ್ತದೆ. ಅರ್ಜುನನೇ, ಪರಮ ಪ್ರಭುವಿನ ಶ್ರದ್ಧೆ ಇಲ್ಲದ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಅಸತ್ ಅಂದ್ರೆ ಪರಮಪ್ರಭು ಕೃಷ್ಣನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ
ನಾವು ಅದಕ್ಕೆ ಅಸತ್ ಎಂದು ಕರೀತೇವೆ. ಸತ್ ಅಂದ್ರೆ ನಾವು ಕೃಷ್ಣನಿಗೆ ಶ್ರದ್ಧೆ ಇಟ್ಟು ಕೊಡುವಂತ ದಾನ, ಅದು ಸತ್. ಹಾಗಾಗಿ ನಾವು ಅಸತ್ ಮಾಡಬಾರ್ದು, ಸತ್ ಮಾಡಬೇಕು. ಎಸ್, ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್. ಅನಧಿಕೃತ ಆರಾಧನೆ ಬಗ್ಗೆ ಅರ್ಜುನ ವಿಚಾರಣೆ. ಏಷಾಶವಿಧಿ ಮುತ್ಸೃಜ್ಯ. ಭಗವಾನ್ ಕೃಷ್ಣ ಉತ್ತರ 3 ವಿಧಾನಗಳನ್ನು ಒಬ್ಬರ ನಂಬಿಕೆ ಮತ್ತು ಆರಾಧನೆ ನಿರ್ಧರಿಸುತ್ತದೆ. ತ್ರಿವಿಧ ಭವತಿ ಶ್ರದ್ಧಾ. 3 ವಿಧಾನಗಳ ಆಹಾರಗಳು: ಆಯು, ಸತ್ವ, ಫಲಾರೋಗ್ಯ. ಯಜ್ಞ 3 ವಿಧಾನಗಳು: ಅಫಲಾಂಕಾಂಕ್ಷಿ ಯಜ್ಞೋ. 3 ರೀತಿಯ ತಪಸ್ಸು: ಪೂಜನಂ, ಶೌಚಂ, ಆರ್ಜವಂ. 3 ವಿಧಾನ ತಪಸ್ಸು: ಪೀದ್ಯತೆ ಕ್ರಿಯತೆ ತಪ. 3 ವಿಧಾನ ದಾನ: ದೇಶ ಕಾಲೇ ಚ ಪಾತ್ರೆ ಚ. ಓಂ ತತ್ಸತ್. ಯಜ್ಞದಾನ ತಪಸ್ಸನ್ನು ಪರಮಪುರುಷನಿಗೆ ಅರ್ಪಿಸಬೇಕು. ನೋಡಿ, ಓಂ ತತ್ಸತ್ ಅಂದ್ರೆ ಯಜ್ಞ ದಾನ, ಇಲ್ಲಿ ಬಂದಿದೆ ದಾನ, ಪರಮಪುರುಷನಿಗೆ ಅರ್ಪಿಸಬೇಕು. ಓಂ ತತ್ಸತ್ ಇತಿ ನಿರ್ದೇಶೋ. ಹಾಗಾಗಿ ಎಲ್ಲರೂ ಈ ಕೃಷ್ಣನ ದೇವಸ್ಥಾನಕ್ಕೆ ದಾನ ಮಾಡಿ, ಯಾಕೆಂದ್ರೆ ಇದರಿಂದ ನಿಮ್ಗೆ ಜಾಸ್ತಿಯೇ ಸಿಗ್ತದೆ ಹೊರತು ಕಡಿಮೆ ಆಗುವುದಿಲ್ಲ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆಯಲ್ಲಿ ಕೇಳಬಹುದು? ಹರೇ ಕೃಷ್ಣ, ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಉಂಟಾ? ದಯವಿಟ್ಟು. ಮಮತಾ ಪ್ರಭುಜಿ. ಎಸ್, ಹೇಳಿ ಮಾತಾಜಿ. ನಮಸ್ತೆ ಗುರುಜಿ. ಇವತ್ತು ಹೇಳಿದ್ರಲ್ಲೆಲ್ಲ ಆಲ್ಮೋಸ್ಟ್ ತುಂಬಾ ನನ್ ಇದಕ್ಕೆ ಅಂದ್ರೆ ಈಗಿನ ಲೈಫ್ ಸ್ಟೈಲಿಗೆ ಮ್ಯಾಚ್ ಆಗ್ತಾ ಇತ್ತು. ಒಂದ್ ಎಕ್ಸ್ಪೀರಿಯನ್ಸ್ ಇಂದ ನನ್ಗೆ ಒಂದ್ ಪ್ರಶ್ನೆ ನಿಮ್ ಕೇಳೋದಿದೆ. ನೀವ್ ಹೇಳಿದ್ರಿ ಅಲ್ವಾ, ಅಮೆರಿಕಾ ಅವರು ಟ್ರೈ ಮಾಡ್ತಾ ಇದಾರೆ ನಮ್ ಇಂಡಿಯನ್ಸ್ 100% ನಾನ್ ವೆಜಿಟೇರಿಯನ್ಸ್ ಕನ್ವರ್ಟ್ ಮಾಡೋದಿಕ್ಕೆ ಅಂತ. ಅವರು 70 ವರ್ಷ ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಆಗ್ತಾ ಇಲ್ಲ. ಆಗ್ತಾ ಇದೆ. ಸೊ ಗ್ರಾಜುಯಲ್ ಆಗಿ ಅದು ಆಗ್ತಾ ಇರೋದಂತೂ ನೋಡ್ತಾ ಇರೋದು. ಯಾಕಂದ್ರೆ ಈಗ ಇಲ್ಲ, ಗ್ರಾಜುಯಲ್ ಆಗಿ ಕೂಡ ಆಗುದಿಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಯಾಕಂದ್ರೆ ಕೃಷ್ಣ ಮತ್ತೆ ರಾಮ ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ, ಹಾಗಾಗಿ ನಮ್ಮ ರಕ್ತದಲ್ಲಿ ಉಂಟು. ಆದ್ರೆ ಈಗ ನಾವು ಮರ್ತಿದ್ದೇವೆ ಅಷ್ಟೇ. ಹೇಗಂದ್ರೆ ಈಗ ನೋಡಿ, ನೀವೆಲ್ಲ ಭಗವದ್ಗೀತೆ ಕ್ಲಾಸ್ಗೆ ಬಂದಿದ್ದೀರಿ, ಈಗ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಯಾಕಂದ್ರೆ ನಮ್ಮ ರಕ್ತದಲ್ಲಿ ಉಂಟು, ಆದ್ರೆ ಈ ಸೋಕಾಲ್ ಎಜುಕೇಶನ್ ನಮ್ಮನ್ನು ದೂರ ಮಾಡಿದೆ. ಅವ್ರ ಪ್ರಯತ್ನ ಆಗುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅಂದ್ರೆ ನನ್ ಯಾತಕ್ ಹೇಳ್ತಾ ಇದೀನಿ ಇದು ಅಂತಂದ್ರೆ, ತುಂಬಾ ಬೇಜಾರಾಗಿದ್ದು ವಿಷಯ ಅದು. ಅಂದ್ರೆ ನಮ್ ಗುರ್ತಿರೋರೇನ ಆಯ್ತಾ, ಅವರು ವೆಜಿಟೇರಿಯನ್ ಫ್ಯಾಮಿಲಿ ಇದ್ರು. ಅವರಿಗೆ ಏನು ಅಂತಂದ್ರೆ ಕ್ರಿಟಿಕಲ್ ಇಲ್ನೆಸ್ ಕಾಲ್ಡ್ ಕ್ಯಾನ್ಸರ್ ಅಂತೀವಲ್ಲ, ಅದ್ ಬಂದಿತ್ತು. ಅವರಿಗೆ ಸುಸ್ತಾಗ್ತಾ ಇತ್ತು ಆಯ್ತಾ, ಸುಸ್ತಾಗ್ತಾ ಇತ್ತು. ಸೊ ಡಾಕ್ಟರ್ ಹತ್ರ ಹೋಗಿದ್ದಕ್ಕೆ ಅವ್ರಂದ್ರು, ನೀವು ವೆಜಿಟೇರಿಯನ್ ಫುಡ್ ಅಂದ್ರೆ ಎಲ್ಲ ಹೈಬ್ರಿಡ್ ಫುಡ್ ತಿಂತೀರಾ, ಅದ್ರಲ್ಲಿ ಏನೂ ಸತ್ವ ಇಲ್ಲ, ಅದನ್ನ ತಿಂತಾ ಇದೀರಾ. ಅದ್ರ ಬದಲು ಈ ಎಗ್ ಇರತ್ತೆ ಮತ್ತೆ ಫಿಶ್ ಇರತ್ತಲ್ಲ, ಅದು ತಿನ್ನಿ, ಬೇಗ ಇದಾಗತ್ತೆ ಅಂತ. ಸೊ ಏನಾಗಿದೆ ನೋಡಿ, ಇದಕ್ಕೆ ಹೇಳ್ತೇನೆ. ಪ್ರಭುಪಾದ ಹೇಳ್ತಾರೆ, ಈ ಎಂತ ಹೇಳುದು, ಧವಸ್ಯ ಅಂದ್ರೆ ಗ್ರೀನ್ ಗ್ರಾಮ್ ಮತ್ತೆ ಈ ಔಟ್ಸ್ ಗ್ರಾಮ್ ಅಲ್ಲೆಲ್ಲ ಅದರಲ್ಲಿರುವುದರಿಂದ 30 ಪಟ್ಟು ಜಾಸ್ತಿ ಉಂಟಂದ್ರೆ. ಆದ್ರೆ ಜನರಿಗೆ ಅದು ತಿನ್ಬೇಕು, ಅದಕ್ಕೆ ಅವರು ಇದು ಕಾರಣ. ಅವ್ರ ಡಾಕ್ಟರ್ ಕೂಡ ಹಾಗೆ. ಆಯ್ತಾ, ನನ್ಗೆ ಅಂದ್ರೆ ಇದು ಒಂದು ಯಾವ್ದೋ ಒಂದು ಆಯುರ್ವೇದ ಬುಕ್ ಅಲ್ಲಿ ನಾನ್ ನಿಮ್ ತರಾನೇ ಓದಿದ್ದೆ. ಅಂದ್ರೆ ಉದ್ದಿನ ಬೇಳೆ ಅದೆಲ್ಲ ಇದೆಯಲ್ಲ, ಗ್ರೀನ್ ಗ್ರಾಮ್ ಅದೆಲ್ಲ. ಬಟ್ ಅವರು ಡಾಕ್ಟರ್ ಹೇಳಿದ್ದಕ್ಕೆ ಸರ್ಟಿಫೈಡ್ ಡಾಕ್ಟರ್ ಅಲ್ವಾ ಅವರು. ಡಾಕ್ಟರ್ ಅಂದ್ರೆ ನೋಡಿ, ಡಾಕ್ಟರ್ ಕೂಡ ಅವನಿಗೆ ಕೃಷ್ಣ ಬಗ್ಗೆ ಅಲ್ಲ, ಅವ ಅದನ್ನ ಹೇಳ್ತಾನೆ. ಯಥೋ ಮತ್ತು ಅವದೆಂತ ಇದನ್ನ ಕೂಡ ಹೇಳ್ತಾನೆ. ಅದ್ರಲ್ಲಿ ಎಂತ ವ್ಯತ್ಯಾಸ ಉಂಟು? ಅದೇ ನಾವು ಯಾವಾಗಲೂ ಕೇಳುವಾಗ ಆಥರೈಸ್ಡ್ ಯಾರು ಇದನ್ನ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ನಾನು ಹೇಳಿದೆ ನಿಮ್ಗೆ, ಹೆಂಗಸರು ಯಾವಾಗ ನೀವು ಸೀತೆಯನ್ನು ನೋಡ್ಬೇಕು, ದೇವತಿಯನ್ನು ನೋಡ್ಬೇಕು, ಕುಂತಿಯನ್ನು ನೋಡ್ಬೇಕು, ದ್ರೌಪದಿಯನ್ನು ನೋಡ್ಬೇಕು, ಅವರನ್ನು ನೀವು ಕಲಿಬೇಕು. ಅಲ್ಲ ಅಮೆರಿಕದಲ್ಲಿ ಅವಳು ಮಾಡಿದ್ದಾರೆ, ಇಲ್ಲ ಅವಳು ಬೋಗಸ್, ಅವಳು ಬರ್ತಾಯಿಲ್ಲ. ಯಾವಾಗಲೂ ನಾವು ಎಕ್ಸಾಂಪಲ್ ತೆಗೆಯುವಾಗ ಒಳ್ಳೆ ಎಕ್ಸಾಂಪಲ್ ತೆಗಿಬೇಕು. ಇದು ಯಾಕಂದ್ರೆ ಅವ ಕುಡುಕ, ಅವ ನೋಡುವಂತದ್ದು ಇನ್ನೊಬ್ಬ ಕುಡುಕ. ನಾನು ಕರೆಕ್ಟ್. ಆದ್ರೆ ಇವಾಗ ಅವ್ರು ಚೇಂಜ್ ಆದ್ರು. ಇವಾಗ ನಾನು ಎಷ್ಟ್ ಹೇಳಿದ್ರು ಅವ್ರು ನನ್ ಮಾತ್ ಕೇಳಲಿಲ್ಲ. ಇಲ್ಲ ಅದು ಒಳ್ಳೇದಲ್ಲ, ಅದು ಡೈಜೆಷನ್ ಕೆಪಾಸಿಟಿ ಕಮ್ಮಿ ಆಗೇ ಇರತ್ತೆ ಈಗಿನ ಪರಿಸ್ಥಿತಿ. ಅವಾಗ ಬೇಜಾರಾಗತ್ತೆ, ಈ ತರ ಎಲ್ಲ ಆಗ್ತಾ ಇದೆ. ದೇ ಕನ್ವರ್ಟೆಡ್ ದ ಹೋಲ್ ವೆಜಿಟೇರಿಯನ್. ಇವಾಗ ತಂದೆ ಸ್ಟಾರ್ಟ್ ಮಾಡಿದ್ರು, ಮಕ್ಕಳು ಸ್ಟಾರ್ಟ್ ಮಾಡಿದ್ರು. ದೇ ಗಾಟ್ ಕನ್ವರ್ಟೆಡ್ ಟು ನಾನ್ ವೆಜಿಟೇರಿಯನ್ ಫ್ಯಾಮಿಲಿ. ನಾವು ಇವಾಗ ಈ ತರದ ನಮ್ ಕಣ್ಮುಂದೆ ಆಗ್ತಾ ಇದೆ ಅನ್ಬೇಕಾದ್ರೆ ನೋಡೋದಿಕ್ ಬೇಜಾರಾಗತ್ತಲ್ಲ. ಈ ಟೈಮಲ್ಲಿ ನನಗೆ ಅನ್ಸುತ್ತೆ, ಯಾಕೆ ದೇವ್ರು ಈ ತರ ಮಾಡ್ತಾರೆ, ವೈ ಹಿ ಇಸ್ ನಾಟ್ ಟೇಕಿಂಗ್ ಓವರ್ ಅಂದ್ರೆ ಪವರ್ ಅಲ್ಲಿ ಅವ್ರದ್ದು. ದೇವರು ಯಾಕೆ ಪವರ್ ನೋಡಿ, ಇದು ನಾವು ದೇವರು ಹಾಗೆಲ್ಲ ಮಾಡೋದಿಲ್ಲ ಸರ್ ಮಾತಾಜಿ, ದಯವಿಟ್ಟು ತಿಳ್ಕೊಳ್ಳಿ. ಎಂತಂದ್ರೆ ನಮ್ಗೆ ಬೇಕಾದಾಗೆ ದೇವರು ಎಂತಂದ್ರೆ, ನಮ್ಮ ಪ್ರಕಾರ ಎಂತಂದ್ರೆ ನಮ್ಗೆ ಬೇಕಾದಾಗೆ ಅವರು ಹೀಗೆ ಮಾಡ್ಬೇಕು. ಇಲ್ಲ, ಕೃಷ್ಣ ಅವನ ಪ್ರಕಾರ ಮಾಡುವಂತ, ನಮ್ಮ ಪ್ರಕಾರ ಅಲ್ಲ. ಆದ್ರೆ ಅವರುನು ದೇವ್ರ ದೇವಸ್ಥಾನ ಏನಲ್ಲ ನೋಡಿ, ಎಂತಂದ್ರೆ ನಮ್ಮ ಪ್ರಕಾರ ದೇವರು ಇದು, ನಾವು ಆಕ್ಚುಲಿ ದೇವರ ಗೊಂಬೆ ಆಗ್ಬೇಕು. ದೇವರು ಹೇಳಿದಾಗ ನಾವು ಕುಣಿಬೇಕು.
ನಾನಿನ್ನ ಗೊಂಬೆಯೂ ನೀ ಸೂತ್ರಧಾರಿ, ನಿನ್ನ ಎದುರು ನಾ ಪಾತ್ರಧಾರಿ, ಕುಣಿಸಲು ನೀನು ಕುಣಿಯುವೆ ನಾನು. ಇದು ನಮ್ಮ ಮೆಂಟಾಲಿಟಿ ಇರ್ಬೇಕು. ಇದು ದಾಸರ ಕೀರ್ತನೆ. ದಾಸರು ಈ ರೀತಿ ಹೇಳ್ತಾರೆ. ಆದ್ರೆ ನಾವೆಂತ ಹೇಳುವ ಅನ್ನೋದು, ಕೃಷ್ಣ ನಮ್ಮ ಎದುರು ಕುಣಿಬೇಕು. ಯಾಕೆ ಕೃಷ್ಣ ಕುಣಿಬೇಕು? ದಯವಿಟ್ಟು ಇಸ್ ರಾಂಗ್. ನಮ್ದು ಟೋಟಲ್ ಅನಾಲಜಿ ರಾಂಗ್ ಮಾತಾಜಿ, ದಯವಿಟ್ಟು. ಸೊ ಅದಾದ್ರೆ ಈ ತರ ಆದಾಗ ಬೇಜಾರಾಗತ್ತೆ. ಈ ತರ ಆದಾಗ ನಮ್ಗೆ ಅರ್ಹತೆ ಇಲ್ಲ ಅಲ್ಲಿ. ವಿ ಆರ್ ನಾಟ್ ಕ್ವಾಲಿಫೈಡ್. ಓಕೆ ಓಕೆ ಓಕೆ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ. ಬೇಜಾರು ಮಾಡಬೇಡಿ ಮಾತಾಜಿ, ನಮ್ದು ಉತ್ತರ ಸ್ವಲ್ಪ ಸ್ಟ್ರಾಂಗ್ ಉಂಟು. ಅಂದ್ರೆ ಸ್ಟ್ರಾಂಗ್ ಅಂದ್ರೆ ಹಾಗೆ ಹೇಳ್ಬೇಕು. ಯಾಕಂದ್ರೆ ಕೃಷ್ಣ ಯಾಕೆ ಕುಣಿಬೇಕು? ನಾವು ಕುಣಿಬೇಕು ಕೃಷ್ಣ ಎದುರು. ನಾವು ಗೊಂಬೆ, ಕೃಷ್ಣ ಗೊಂಬೆ, ನಮ್ಮ ಗೊಂಬೆ ಅಲ್ಲ. ಮಾನಸ ಅವರು ಹೇಳಿ. ಪುಸ್ತಕಗಳ ಬಗ್ಗೆ ಹೇಳ್ತಾ ಇದ್ರಿ, ಪುಸ್ತಕಗಳನ್ನ ದಾನ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈಗ ಪುಸ್ತಕಗಳನ್ನ ನಾವು ಯಾರ್ದೋ ಮನೆಗೆ ಹೋಗ್ಬೇಕಾದ್ರೆ ಈಗ ಬರಿಗಳು ಹೋಗ್ಬಾರ್ದು ಅಂತ ಹಣ್ಣು ಎಲ್ಲ ತಗೊಂಡ್ ಹೋಗ್ತೀವಿ. ಆತರ ನಾವು ಹೊಸದಾಗಿ ಯಾರ್ದೋ ಮನೆಗೆ ಪರಿಚಯ ಇಲ್ದಿರೋ ಮನೆಗೆ ಹೋಗ್ಬೇಕಾದ್ರೆ ನಾವ್ ಆತರ ಬುಕ್ಗಳನ್ನ ಕೊಡ್ಬೋದಾ ಗುರುಜಿ? ಕೊಡ್ಬೋದು. ಯಾಕೆ ಅಂತಂದ್ರೆ ಅದು ಅವರೇ ತಗೋಬೇಕಾ ಅಥವಾ ನಾವು ದಾನವಾಗಿ ಕೊಟ್ರು ನಡೆಯತ್ತ ಗುರು? ಅದು ಸ್ವಲ್ಪ ಆದ್ರೆ ಸರಿಯಾದ ಪುಸ್ತಕ ಕೊಡಿ. ಈ ಅಂದ್ರೆ ತುಂಬಾ 590 ಬೋಗಸ್ ಸಂಸ್ಥೆಗಳುಂಟು, ಅವರ ಪುಸ್ತಕ ಕೊಡಬೇಡಿ. ಈಗ ಅವ್ರು ಕೊಟ್ಟಿದ್ದು ಸದುಪಯೋಗ ಮಾಡ್ಕೊತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಗೆ ನೋಡಿ. ಹೇಗಂದ್ರೆ ನಾ ಹೇಳುವಂಥದ್ದು ಮತ್ತೆ ಕೂಡ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ನೀವೀಗ ಪುಸ್ತಕ ಕೊಡುದು ಅಂದ್ರೆ 590 ಎಡಿಷನ್ ಉಂಟು, 600 ಎಡಿಷನ್ ಉಂಟು. ಅದರಲ್ಲಿ 590 ಬೋಗಸ್. ಅದನ್ನ ನೀವು ಕೊಟ್ರೆ ಅಲ್ಲಿ ಏನು ಪ್ರಯೋಜನ ಇಲ್ಲ. ಸರಿಯಾದ ಸಂಸ್ಥೆ ಪುಸ್ತಕವನ್ನು ಕೊಡಿ. ಭಗವದ್ಗೀತೆ ಈಗ ಒಬ್ರ ಮನೇಲಿ ಇರ್ಬೇಕದು. ಒಂದು ನಮ್ ಸನಾತನ ಧರ್ಮದಲ್ಲಿ ಇದೀವಿ ಅಂದ್ರೆ ನಮ್ಗದು ಹೈಯೆಸ್ಟ್ ಗ್ರಂಥ ನಮ್ಗೆ ಭಗವದ್ಗೀತೆ. ಎಲ್ಲಾ ಮನೇಲಿ ನಿಮ್ಗೆ ಅರ್ಥ ಆಗುದಿಲ್ಲ ಮಾತಾಜಿ, ದಯವಿಟ್ಟು ಕೇಳಿ. ಭಗವದ್ಗೀತೆಯಲ್ಲಿ ತುಂಬಾ ಎಡಿಷನ್ ಉಂಟು, ಆದ್ರೆ ಅದ್ರಲ್ಲಿ 590 ಬೋಗಸ್ ಎಡಿಷನ್. ಆ ಪುಸ್ತಕ ಕೊಟ್ರೆ ಪ್ರಯೋಜನ ಇಲ್ಲ. ಸರಿಯಾದ ಸಂಪ್ರದಾಯ ಬಂದ ಪುಸ್ತಕ ಕೊಡ್ಬೇಕು. ತಿಳಿತಾ? ಪ್ರಭುಪಾದವ್ರು ಬರ್ದಿದ್ದಾರಲ್ಲ ಯಥಾರೂಪ ಕೊಡ್ಬೋದು. ಧನ್ಯವಾದ. ಹರೇ ಎಸ್ ರಜನಿಕಾಂತ್ ಅವರೇ, ಅನ್ಮ್ಯೂಟ್ ಮಾಡಿ ಸರ್. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇನ್ನೊಮ್ಮೆ ಇದು ಹರಿ ಓಂ ತತ್ ಸತ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ. ಹರಿ ಓಂ ತತ್ ಸತ್ ಅಂದ್ರೆ ಎಲ್ಲವೂ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡುವಂಥದ್ದು. ಓಕೆ, ಎಸ್, ಎಲ್ಲವೂ ಕೃಷ್ಣನಿಗೆ. ಆದ್ರೆ ಈಗ ನಾವು ಆ ಸ್ಟೇಜ್ ಅಲ್ಲಿ ಇಲ್ಲ. ಶುದ್ಧ ಭಕ್ತರು ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವಂಥದ್ದು. ಆತ್ಮನಿವೇದನ, ಮಾನಸ ದೇಹಗೆಯೋ ಜೋಗುಚ್ ಮೋರ ಅಂದ್ರೆ ಎಲ್ಲವನ್ನು ಕೃಷ್ಣನಿಗೆ ಕೊಡುವಂಥದ್ದು. ಆದ್ರೆ ನಾವೀಗ ಸ್ವಲ್ಪ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ವಲ್ಪದಿಂದ ಮತ್ತೆ ಆಗ್ತದೆ, ಗ್ರಾಜುವಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ತಿಳಿದೆ ಸರ್? ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್ ತೇಜಸ್ವಿನಿ ಚಂದ್ರಶೇಖರ್, ಅನ್ಮ್ಯೂಟ್ ಮಾಡಿ ಮಾತು. ನಮಸ್ತೆ ಪ್ರಭುಜಿ. ಪ್ರಭುಜಿ, ಇದು ಊಟದ ಬಗ್ಗೆ ಎಲ್ಲ ಹೇಳ್ತಿದ್ರಲ್ಲ ಪ್ರಭುಜಿ, ಅದ್ರಲ್ಲಿ 3 ಗಂಟೆ ಮುಂಚೆ ಪ್ರಿಪೇರ್ ಆಗಿರೋ ಫುಡ್ ಬಗ್ಗೆ ಹೇಳ್ತಿದ್ರಿ. ಹಾಗಿದ್ರೆ ನಾವು ಮಕ್ಳಿಗೆ ಟಿಫಿನ್ ಕಟ್ಕೊಡೋದು, ನಾವು ಟಿಫಿನ್ ಕಟ್ಕೊಂಡು ಹೋಗೋದು ಒಳ್ಳೇದಾ ತಪ್ಪ ಗುರುಜಿ? ಎಲ್ಲ ತಪ್ಪು. ಆದ್ರೆ ಕೃಷ್ಣ ಪ್ರಸಾದ ನೀವು 4 ದಿವಸ ಬಿಟ್ಟು ಕೂಡ ತಿನ್ಬಹುದು. ಅಂದ್ರೆ ಹೇಗೆ ಇವಾಗ ಕಟ್ಕೊಡ್ಬೇಕಾ ಬೇಡವಾ ಗುರುಜಿ? ಅಲ್ಲ, ನೀವು ಕೊಡದೆ ಮಕ್ಕಳೆಂತ ತಿನ್ನೋದು? ಮತ್ತೆ ಅದೇ ಗುರುಜಿ, ಕಲ್ಲು ಮಣ್ಣು ತಿನ್ಲಿಕ್ಕೆ ಆಗ್ತದೆ, ತಿನ್ಬೇಕು. ಆದ್ರೆ ಪ್ರಸಾದ ಮಾಡಿಕೊಡಿ. ಕೃಷ್ಣನ ಪ್ರಸಾದ ಎಷ್ಟು ದಿವಸ ಕೂಡ ಇಡ್ಬಹುದು. ಸರಿ ಗುರುಜಿ, ಸರಿ. ಯಾಕಂದ್ರೆ ಅಡಿಗೆ ಮಾಡುವಾಗ ಟೇಸ್ಟ್ ನೋಡ್ಬೇಡಿ, ಅದನ್ನು ಕೃಷ್ಣನಿಗೆ ಕೊಟ್ಟು ಮತ್ತೆ ಅದು ಎಷ್ಟು ದಿವಸ ತಿನ್ಬಹುದು. ಯಾಕಂದ್ರೆ ಪ್ರಸಾದ ಯಾವಾಗ್ಲೂ ಪ್ರಸಾದವೇ. ಈಗ ದೇವಸ್ಥಾನದಲ್ಲಿ ನಿಮಗೆ ಪ್ರಸಾದ ಕೊಡ್ತಾರೆ, ಅದನ್ನು ನೀವು 10-15 ದಿವಸ ಇಡ್ತೀರಿ, ಏನಾಗುದಿಲ್ಲ. ಅದೇ ರೀತಿ ನಿಮ್ಮ ಇಂದ್ರ ಸುಖವಾಗಿ ನೀವು ಮಾಡಿದ್ದು ಅದು ಭೋಗ, ಆದ್ರೆ ಕೃಷ್ಣನಿಗೆ ಮಾಡಿದ್ದು ಅದು ಪ್ರಸಾದ. ತಿಳಿದಾ? ಸರಿ ಸರಿ, ತಿಳಿಯಿತು ಪ್ರಭುಜಿ. ಹರೇ ಕೃಷ್ಣ. ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಗುರುಜಿ, ಇದು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಪುಸ್ತಕ ದಾನ ಅಂತ ಹೇಳಿದ್ರಿ. ಅದ್ರ ಪುಸ್ತಕ ದಾನ ಅಂದ್ರೆ ಭಗವದ್ಗೀತೆ ಪುಸ್ತಕನೇ ಕೊಡ್ಬೇಕು, ಅಥವಾ ಈ ಬಡ ಮಕ್ಕಳಿಗೆ ಎಜುಕೇಶನ್ಗೆ ಓದಕ್ ಆಗದೆ ಇರೋಂತ ಮಕ್ಕಳಿಗೆ ಪುಸ್ತಕ ಕೊಡಿಸಿದ್ರೆ ಅದು ಸಹ ದಾನ ಅನ್ನಿಸ್ಕೊಡಲ್ವಾ ಗುರುಜಿ? ಅದ್ರಲ್ಲಿ ನಿಮ್ಗೆ ನೋಡಿ, ನಿಮ್ಗೆ ಅರ್ಥ ಆಗ್ಲಿಲ್ಲ ಕೃಷ್ಣ ಪ್ರಜ್ಞೆ ಎಂತಂದ್ರೆ, ನೀವು ಪಾಪದವರಿಗೆ ಕೊಡ್ತೀರಿ, ಅವ ಪಾಪ ಹೇಗಾಯ್ತು, ಅವನ ಪ್ರೀವಿಯಸ್ ಲೈಫ್ ಅಲ್ಲಿ ಅಷ್ಟು ಬೇಡದು ಮಾಡಿದ್ದಾನೆ, ನಿಮ್ಗೆ ಅವನ ಪಾಪವನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಹೇಗಂದ್ರೆ, ಒಬ್ಬ ನಿಮ್ಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ
ಎಸ್, ಎಂತ ಆಯ್ತಂದ್ರೆ ಒಬ್ರು ನೀವು ಹೇಳಿದಾಗೆ ಒಂದು ಸೋಷಲ್ ಆಕ್ಟಿವಿಟಿ ಎಂತ ಮಾಡಿದ ಅಂದ್ರೆ ಈ 5 ಭಿಕ್ಷುಕರನ್ನು ಅವರನ್ನು ಚಂದ ಮಾಡಿ ಸ್ನಾನ ಮಾಡಿಸಿ ಅವರಿಗೆ ಒಳ್ಳೆ ಬಟ್ಟೆ ಧರಿಸಿ ಮತ್ತೆ ಅವರಿಗೆ ಸ್ವಲ್ಪ ಹಣ ಕೊಟ್ಟರು, ಊಟ ಎಲ್ಲ ತಿನ್ನಿಸಿ. ಮತ್ತೆ ಎಂತ ಆಯ್ತು ಅಂದ್ರೆ ನೆಕ್ಸ್ಟ್ ದಿವಸ ಅವ್ರು ಬರ್ತಾರೆ, ಹಳೆ ಬಟ್ಟೆ ಹಾಕಿ ಅಲ್ಲಿ ಕುಡಿತಾ ಇದ್ದಾರೆ. ನೀವು ಅವರನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಇನ್ನೊಂದು ವಿಷಯ ಎಂತ ಅಂದ್ರೆ ನೋಡಿ, ಮೊನ್ನೆ ಈ ಕೊರೋನಾ ಏಪ್ರಿಲ್ ಅಲ್ಲಿ ನಾವು ಎಲ್ಲರಿಗೆ ಈ ಲೇಬರರ್ಸ್ಗೆ ಭಿಕ್ಷುಕರಿಗೆ ನಾವು ಊಟ ಕೊಟ್ಟೆವು, ಪ್ರಸಾದ. ಮತ್ತೆ ಇನ್ನೊಬ್ರು ಇಲ್ಲಿದ ಒಬ್ಬ ತುಂಬಾ ಶ್ರೀಮಂತರು, ಅವರೆಂತ ಮಾಡಿದ್ರು ಅಂದ್ರೆ ಈ 1,000 ರೇಷನ್ ಸಾಧಾರಣ 100 ಮಂದಿಗೆ ಕೊಟ್ಟರು, ನಾವು ಅವರಿಗೆ ಊಟ ಕೊಟ್ಟೆವು. ಆದ್ರೆ ಅವರೆಂತ ಮಾಡಿದ್ರು ಅಂದ್ರೆ ಅದನ್ನು 500 ರೂಪಾಯಿಗೆ ಮಾರಿ, ಅಂಗಡಿಗೆ ಮಾರಿ ಅದರಲ್ಲಿ ಕುಡಿದ್ರು. ಮತ್ತೆ ಅವರಿಗೆ ಗೊತ್ತಾಯ್ತು, ಮತ್ತೆ ನಮ್ಮ ಹತ್ರ ಮಾತಾಡಿದ್ರು, ನೀವು ಊಟ ಕೊಟ್ರಿ, ಅದು ನಾವು ಹೀಗೆ ಕೊಟ್ಟದ್ದು, ಅದನ್ನು ಮಾರಿ ಅವ್ರು ಕುಡಿದ್ರು. ಅದೇ ರೀತಿ ಎಂತ ಆಗ್ತದೆ ಅಂದ್ರೆ ಅವರಿಗೆ ಈಗ ಅವ್ರು ಕುಡ್ದದ್ದು ಅವರಿಗೆ ಅಲ್ಲಿ ಅವ್ರಿಗೆ ಆಡ್ ಆಗ್ತದೆ, ಯಾಕಂದ್ರೆ ಅವರ ಹಣ ಕೊಟ್ಟದಲ್ಲ, ಅವ್ರು ಮಾಡಿದ ಕೆಟ್ಟ ವಿಷಯ ಕೂಡ ಅವರಿಗೆ ಆಡ್ ಆಗ್ತದೆ. ಆದ್ರೆ ನಾವೆಂತ ಮಾಡಿದ್ವು, ಪ್ರಸಾದ ಕೊಟ್ಟದ್ದು. ಈಗ ಅವನ ಒಳಗೆ ಆ ಪ್ರಸಾದದಿಂದ ಕಾರಣ ಅವನಿಗೆ ಕೃಷ್ಣ ಎಂತಾದ್ರೂ ಅವನಿಗೆ ಕೃಷ್ಣ ಭಕ್ತಿ ಕೊಡ್ತಾನೆ. ತಿಳಿದಾ? ಗುರುಜಿ. ಎಸ್, ನೀವು ದಾನ ಮಾಡಿದ್ರು ಕೂಡ, ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಈ 75 ಅಲ್ಲಿ ಪ್ರಭುಪಾದ ಹೇಳುವಂತದ್ದು 30s ಅಲ್ಲಿ 1930 ಅಲ್ಲಿ ಈ ಬಾಂಬೆಯಲ್ಲಿ ಒಂದು ಸ್ಲಮ್ ಏರಿಯಾ ಇತ್ತು. 75 ಅಲ್ಲಿ ಕೂಡ ಹಾಗೆ ಉಂಟು. ಅಂದ್ರೆ ಅವರಿಗೆಲ್ಲ ಗವರ್ಮೆಂಟ್ ಕೊಟ್ಟಿದ್ದಾರೆ, ಆದ್ರೂ ಕೂಡ ಅವರು ಅಲ್ಲೇ ಇದ್ದಾರೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, ಬ್ಯಾಂಗ್ಳೂರಲ್ಲಿ ಒಂದು ಸ್ಲಮ್ ಏರಿಯಾ, ಗವರ್ಮೆಂಟ್ ಅಂತ ಮಾಡಿದ ಒಂದು ಸ್ಲಮ್ ಏರಿಯಾಕ್ಕೆ ಅವರಿಗೆ ಒಳ್ಳೆ ಮನೆ ಕಟ್ಟಿಕೊಟ್ರು. ಆದ್ರೆ ಇವರೆಂತ ಮಾಡಿದ ಅಂದ್ರೆ ಆ ಮನೆಯನ್ನು ಎಲ್ಲ ಬಾಡಿಗೆ ಕೊಟ್ಟರು, ಅವ್ರು ಸ್ಲಮ್ ನಲ್ಲಿ ಇರ್ತಾರೆ. ಹಾಗಾಗಿ ನೀವು ಎಣಿಸುವುದು ಅವರನ್ನು ಒಳ್ಳೇದು ಮಾಡ್ಬೇಕಂತ, ನಿಮ್ಮಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರ ಪೂರ್ವ ಕರ್ಮ ಹೇಗುಂಟ ಅಂದ್ರೆ ಅವರಿಗೆ ಒಳ್ಳೇದು ಬೇಡ ಅಂತ ಉಂಟು. ತಿಳಿದಾ? ಓಕೆ ಗುರುಜಿ. ಕೃಷ್ಣ ಪ್ರಜ್ಞೆ ಕೊಟ್ರೆ ಅದು ನಿಜವಾದ ಸರಿ. ಹಾ ಸರ್. ಗುರುಜಿ. ಓಕೆ, ನೆಕ್ಸ್ಟ್ ಅನ್ಮ್ಯೂಟ್ ರಜನಿಕಾಂತ್. ಎಸ್, ಹರೇ ಕೃಷ್ಣ ಪ್ರಭುಜಿ, ಇನ್ನೊಂದು ಕ್ವಶನ್ ಇತ್ತು. ಪ್ರಭುಜಿ, ತಾವು ಹೇಳ್ತಿದ್ರಿ ದಿನಕ್ಕೆ ನಾವು 2 ಹೊತ್ತು ಮಾತ್ರ ಊಟ ಮಾಡ್ಬೇಕು ಅಂತ. ಆ ಕ್ರಮ ಯಾವ ತರ ಇರ್ಬೇಕು ಅಂತ ಅಂದ್ರೆ ನಾವ್ ಈಗ ಮಧ್ಯಾಹ್ನ ಮಾಡಬಾರ್ದು, ಬೆಳಗ್ಗೆ ಮತ್ತೆ ಸಂಜೆ ಮಾಡಿದ್ರೆ ಸಾಕು ಅಂತೀರಾ? ಅಂದ್ರೆ ಗ್ಯಾಸ್ಟ್ರಿಕ್ ಆಗೋದು ಆ ತರ ಏನಾಗುತ್ತೆ, ಅಥವಾ ಆಹಾರ ಕ್ರಮ ಯಾವ ತರ ಇದ್ರೆ ಚೆನ್ನಾಗಿ ಅಂತ? ನೋಡಿ, ನಾನೀಗ ತುಂಬಾ ವರ್ಷದಿಂದ ಹಾಗೆ ಮಾಡ್ತಾ ಇದ್ದೇನೆ, ಏನಾಗುದಿಲ್ಲ. ನಮಗೆ ಬೆಳಿಗ್ಗೆ ಪ್ರಭುಪಾದ ಹೇಳುವಂತದ್ದು ಬೆಳಿಗ್ಗೆ 9 ಗಂಟೆಗೆ ಮತ್ತೆ ಸಂಜೆ 4:15ಗೆ. ಎಂತಂದ್ರೆ ಸೂರ್ಯ ಇದನ್ನು ನಮಗೆ ಯಾಕೆ ಹೇಳಿದ ಅಂದ್ರೆ ಅದರಲ್ಲಿ ಮೀನಿಂಗ್ ಕೂಡ ಉಂಟು. ರಾತ್ರಿ ನಾವು 1 ಗ್ಲಾಸ್ ಹಾಲು ಕುಡಿದು ಮಲಗುವಂಥದ್ದು. ಹೀಗೆ ಅಂತ ನೋಡಿ, ಕೆಲವೆಲ್ಲ ಅಭ್ಯಾಸ ನೀವು ಮಾಡ್ತಾ ಹೋದ್ರೆ ಗ್ಯಾಸ್ಟ್ರಿಕ್ ಬರೋದಿಲ್ಲ. ಅದೆಲ್ಲ ನಮ್ಮ ಮೈಂಡ್ ಗೇಮ್. ಪ್ರಭುಪಾದ ಹೇಳುದು ಎಲ್ಲೋ ಮೈಂಡ್. ಈಗ ರೋಗ ಬರೋದು, ಒಬ್ಬ ಕೈದಿ ಇದ್ದ, ಅವನಿಗೆ 1 ಗ್ಲಾಸ್ ನೀರು ಕೊಟ್ಟ ಸೈಕಾಲಜಿ ಡಾಕ್ಟರ್. ನೀರು ಕೊಡುವಾಗ ಹೇಳಿದ ಇದು ವಿಷ ಅಂತ ಹೇಳಿದ. ಅವ ಕುಡ್ದ, ಅವ ಸತ್ತು ಹೋದ. ಯಾಕಂದ್ರೆ ಅವ ಮೈಂಡ್ ಅಲ್ಲಿ ಅದು ವಿಷ ಅಂತ ಹೇಳಿದ, ಸತ್ತು ಹೋದ. ಅದೇ ರೀತಿ ಎಲ್ಲವೂ ನಮ್ಮ ಮೈಂಡ್ ಗೇಮ್. ಈ ಗ್ಯಾಸ್ಟ್ರಿಕ್ ಇದೆಲ್ಲ ನಮ್ಮ ಮೈಂಡ್ ಗೇಮ್. ಮೈಂಡ್ ಅಲ್ಲಿ ನಮ್ಗೆ ಹಾಗೆ ಉಂಟು. ಮೈಂಡ್ ಅಲ್ಲಿ ಅದನ್ನು ತೆಗೆದು ನಾವು ಕೃಷ್ಣ ಪ್ರಜ್ಞೆ ಕೊಟ್ರೆ ಆಗ ಈ ಗ್ಯಾಸ್ಟ್ರಿಕ್ ಕೂಡ ಏನಿಲ್ಲ. ಸರಿ. ಯಾಕೆಂದ್ರೆ ನೋಡಿ, ಈಗ ಇನ್ನೊಂದು ವಿಷಯ ಹೇಳ್ತೇನೆ. ರಾತ್ರಿ ನಾವು ಯೂಶಲಿ 9 ಗಂಟೆ ಮಲಗ್ತೇವೆ, 9 ಕಾಲಕ್ಕೆ. ತಿಂದ ಮೇಲೆ 4 ಗಂಟೆ ಆದ ಮೇಲೆ ಮಲಗಬೇಕಂದ್ರೆ ರಾತ್ರಿ ಈ ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ನಾವು 4:15, 4:45 ತಿಂತೇವೆ, ಮತ್ತೆ ಅದೊಂದು 4 ಗಂಟೆ ಟೈಮ್ ಕೊಡ್ತೇವೆ. ಆಗ ಅದು ಕರೆಕ್ಟ್ ಇರ್ತದೆ. ಮತ್ತೆ ಬೆಳಿಗ್ಗೆ ಅಂದ್ರೆ ನಾವು 3:15ಗೆ ಹೇಳ್ತೇವೆ, ಇಮಿಡಿಯೇಟ್ ನಮ್ಗೆ ಹೇಳಲಿಕ್ಕೆ ಆಗ್ತದೆ. ಹರೇ ಕೃಷ್ಣ. 1 ನಿಮಿಷ ರಜನಿಕಾಂತ್ ಅವರೇ. ಹರೇ ಕೃಷ್ಣ. ತಿಳಿದ ಸರ್? ಎಂತಂದ್ರೆ ಮೇನ್ ಇದು ಸಾಧನೆಗೋಸ್ಕರ ಪ್ರಭುಪಾದ ಹೇಳುವಂಥದ್ದು. ಅಂದ್ರೆ ಈ ರೀತಿ ರಾತ್ರಿ ತುಂಬಾ ತಿಂದು ನಿಮ್ಗೆ ಬೆಳಿಗ್ಗೆ ಹೇಳಲಿಕ್ಕೆ ಆಗುದಿಲ್ಲ, ಮತ್ತೆ ನಿಮ್ಗೆ ಸಾಧನೆ ಕೂಡ ಆಗುದಿಲ್ಲ. ಹಾಗಾಗಿ ಮತ್ತೆ ಸೂರ್ಯಾಸ್ತ ಆದ ಮೇಲೆ ನೀವು ಎಷ್ಟು ತಿಂದ್ರು ಕೂಡ ವೇಸ್ಟ್. ಯಾಕೆಂದ್ರೆ ಅದ್ರಲ್ಲಿ ನಿಮ್ಗೆ ಏನು ಮಹತ್ವ ಇಲ್ಲ. ಸರಿ ಪ್ರಭು. ಎಸ್, ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಉಷಾ. ಹೇಳಿ ಮಾತಾಡಿ ಉಷಾ. ಹರೇ ಕೃಷ್ಣ ಗುರೂಜಿ. ಹೇಳಿ ಗುರುಜಿ. ಅದೇ ಇದು ಕಂಟಿನ್ಯೂಯೇಷನ್, ಅದು ಅವರು ಬಡ ಮಕ್ಕಳಿಗೆ ಹೆಲ್ಪ್ ಮಾಡೋದಲ್ವಾ, ಅದೇ ಅಪ್ಲಿಕೇಬಲ್ ಆಗುತ್ತೆ ಗುರುಜಿ? ಹಾಸ್ಪಿಟಲ್ ಕೇಸಲ್ಲಿ ಎಷ್ಟೋ ಲಕ್ಷ ಆಗುತ್ತೆ ಮಕ್ಕಳಿಗೆ, ಆ ಥರ ಎಲ್ಲ ಹಾಕಿರ್ತಾರಲ್ವಾ, ಅವ್ರಿಗೆ ಹೆಲ್ಪ್ ಮಾಡೋದು ಇದೆ. ಅದೇ ನಿಮ್ಗೆ ನಾನು ಹೇಳಿದೆ, ಇಷ್ಟು ಹೇಳಿದ ಮೇಲೆ ನಿಮ್ಗೆ ಅರ್ಥ ಆಗುದಿಲ್ಲ ಅಂದ್ರೆ ನಾವು ಎಂತ ಹೇಳೋದು? ಅಲ್ಲ, ಇದೇ ಅಪ್ಲಿಕೇಬಲ್ ಆಗುತ್ತಾ ಅಷ್ಟೇ ಗುರೂಜಿ? ಅಲ್ಲಿ ಹೇಳಿದ ಮೇಲೆ ಅದೇ ಅಪ್ಲಿಕೇಬಲ್ ಆಗ್ತದೆ, ಬೇರೆ ಅಪ್ಲಿಕೇಬಲ್ ಆಗ್ತದ? ಅಲ್ಲ, ಹಾಸ್ಪಿಟಲ್ ಅಂದ್ರೆ ಸೇವಿಂಗ್ ಲೈಫ್ ಅಲ್ವಾ ಗುರೂಜಿ? ಯಾವುದು? ನೀವು ಯಾರು ಸೇವ್ ಮಾಡ್ಲಿಕ್ಕೆ ಲೈಫ್? ಫಸ್ಟ್ ನಿಮ್ಮನ್ನು ನೀವು ಸೇವ್ ಮಾಡಿ.
ನಿಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಿಮಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ರೋಗ ಬರು ನಿಮ್ಗೆ ನಿಲ್ಲಿಸ್ಲಿಕ್ಕೆ ಆಗ್ತದ? ಆಗಲ್ಲ ಆಗ್ತದ? ಆಗಲ್ಲ ಆಗಲ್ಲ ಹಾ, ನಿಮ್ಗೆ ರೋಗ ನಿಮ್ಗೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ನಿಮ್ಮ ಓಲ್ಡ್ ಏಜ್ ಅನ್ನು ನಿಲ್ಲಿಸ್ಲಿಕ್ಕೆ ಆಗ್ತದ? ಇಲ್ಲ. ನಿಮ್ಮ ಮೃತ್ಯುವನ್ನು ನಿಮ್ಗೆ ನಿಲ್ಲಿಸ್ಲಿಕ್ಕೆ ಆಗ್ತದ? ಇಲ್ಲ ಇಲ್ಲ ಮತ್ತೆ ನೀವು ಎಂತ ಸೇವ್ ಮಾಡುವಂಥದ್ದು? ನೀವು ಸೇವ್ ಮಾಡುದಲ್ಲ, ಕೃಷ್ಣ ಸೇವ್ ಮಾಡುವಂಥದ್ದು. ಹಾಗಾಗಿ ಕೃಷ್ಣನಿಗೆ ನೀವು ದಾನ ಮಾಡ್ಬೇಕು. ಕೃಷ್ಣ ಹೇಳುವುದು ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣ ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಅದು ಎಲ್ಲ ಕಡೆ ಹೋಗ್ತದೆ. ಸರಿ ಗುರುಜಿ, ಆಯ್ತು, ಧನ್ಯವಾದಗಳು. ಇದೆಲ್ಲ ನಮ್ದು ಕಲ್ಪನೆ, ನಾವು ಅದನ್ನು ತೆರಬೇಕು. ನಾನು ಸೇವ್ ಮಾಡೋದು ಎಂತ ಸೇವ್ ಮಾಡೋದು ಪ್ರಭಾತ್ ಹೇಳ್ತಾರೆ, ನಿನಗೆ ನಿನ್ನ ಮೃತ್ಯು ನಿನಗೆ ಸೇವ್ ಮಾಡ್ಲಿಕ್ಕೆ ಆಗ, ನಾವು ಎಂತ ಸೇವ್ ಮಾಡೋದು? ಮತ್ತೆ ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ, ಚಾಟ್ ಅಲ್ಲೂ ಇಲ್ಲ. ಇಲ್ವಾ? ಇಲ್ಲ ಪ್ರಭುಜಿ. ನೋಡಿ, ನನ್ನ ಉತ್ತರ ಸ್ವಲ್ಪ ಅಂದ್ರೆ ಪ್ರಭಾತ್ ಹೇಳಿದ ಮಮತಾ ಎಸ್, ಅನ್ಮ್ಯೂಟ್ ಮಾಡಿ. ಸ್ವಲ್ಪ ಸ್ಟ್ರಾಂಗ್ ಇರ್ಬೋದು, ಬೇಸರ ಮಾಡಬೇಡಿ. ಪ್ರಭುಜಿ, ದಾನದ ಇದು ಇವಾಗ ಅಂದ್ರೆ ಇದು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಗೋದಾನ ಅಂತಾರಲ್ವಾ, ಅಂದ್ರೆ ಹಸುವನ್ನು ದಾನ. ಅದಕ್ಕೆ ಏನ್ ಕಾಮೆಂಟ್ ಮಾಡ್ಬೋದು ನಾವಿವಾಗ? ಅಂದ್ರೆ ಅದನ್ನ ನಾವು ತಗೋಬೋದಾ, ಅಥವಾ ದೇವಸ್ಥಾನಗಳಿಗೆ ಹಸುಗಳನ್ನ ದಾನವಾಗಿ ಕೊಡ್ಬೋದಾ? ಹಸುದಾನ ಕೊಡ್ಬೋದು ಪುಸ್ತಕ ನೋಡಿ. ಮತ್ತೆ ಈಗ ಎಂತದ್ದು ನಾನು ನಿನ್ನೆ ಓದಿದ್ದು, ಈ ನಾವು ದೇವಸ್ಥಾನ ಕಟ್ಟಲಿಕ್ಕೆ ನಾವೆಂತಾದ್ರು ಸಹಾಯ ಮಾಡಿದ್ರೆ ಅದು ಶ್ರೇಷ್ಠ ದಾನ. ಯಾಕಂದ್ರೆ ಅದರಲ್ಲಿ ನಾನು ಮೊನ್ನೆ ಓದಿದೆ ಈ ಶಾಸ್ತ್ರದಲ್ಲಿ, ನೀವೀಗ ಸ್ವಲ್ಪ ಕೊಟ್ರೆ ಕೃಷ್ಣ ನಿಮ್ಗೆ 100 ಪಟ್ಟು ಜಾಸ್ತಿ ಕೊಡ್ತಾನಂತೆ. ಅವು ಯೋಚನೆ ಮಾಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಕೊಡ್ತಾನೆ. ಇದು ಶ್ರೇಷ್ಠವಾದ ದಾನ, ಅಂದ್ರೆ ದೇವಸ್ಥಾನ ಕಟ್ಟಲಿಕ್ಕೆ. ಮತ್ತೆ ಹೇಗೆ ಉಂಟಂದ್ರೆ ಶಾಸ್ತ್ರದಲ್ಲಿ ಉಂಟು, ದೇವಸ್ಥಾನಕ್ಕೆ ನೀವು ಎಂತಾದ್ರೂ ಸಹಾಯ ಮಾಡಿದ್ರೆ ಕಟ್ಟಲಿಕ್ಕೆ, ಕೃಷ್ಣ ನಿಮ್ಗೆ ಅಲ್ಲಿ ಗೋಲೋಕದಲ್ಲಿ ನಿಮ್ಗೆ ಅಂತ ದೇವಸ್ಥಾನ ಕಟ್ಟಿ ಕೊಡ್ತಾನೆ. ಅಂದ್ರೆ ಕೃಷ್ಣನ ರೆಸಿಪ್ರೊಕೇಶನ್ ಈ ರೀತಿ ಉಂಟು. ಹಾಗಾಗಿ ಎಲ್ಲರೂ ಮುಂದೆ ಬಂದು ದೇವಸ್ಥಾನಕ್ಕೆ ಕೊಡ್ಲಿಕ್ಕೆ ಸಹಾಯ ಮಾಡಿ. ಓಕೆ, ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ದಯವಿಟ್ಟು ಕೇಳಿ. ಇಲ್ಲ ಪ್ರಭುಜಿ, ಬೇರೆ ಯಾರು ಇಲ್ಲ, ಚಾಟ್ ಅಲ್ಲೂ ಏನೂ ಹಾಕಿಲ್ಲ. ಇಲ್ವಾ? ಇಲ್ಲ ಪ್ರಭುಜಿ. ಓಕೆ, ಆಗ ನಾವು ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.